ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೀನ್ ಡಾಟ್ ಕಂಪನಿ ಉತ್ಪನ್ನಗಳು ಎಲ್ಲ ಕಿರಾಣಿ ಅಂಗಡಿಗಳಲ್ಲಿ ಲಭ್ಯ. ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. Stay safe and happy with your shopping with Bhima. ಗ್ರೀನ್ ಡಾಟ್ ಕಂಪನಿ, ತೇಜಸ್ವಿನಿ ಹಾಸ್ಪಿಟಲ್, ಮಂಗಳೂರು ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚೀನಾ ಕಾಲುಕೆದರಿದು ಗಡಿಯಲ್ಲಿ ಯುದ್ಧಕ್ಕೆ ಸನ್ನದ್ಧವಾಗಿರುವಂಥ ಸ್ಥಿತಿಯಲ್ಲಿ ನಿಂತಿದೆ. ಅದಕ್ಕಿರುವಂಥ ದೊಡ್ಡದಾಗಿರುವಂಥ ಮದ ಅಂತ ಹೇಳಿದರೆ ತನ್ನ ಆರ್ಥಿಕವಾಗಿರುವಂಥ ಶಕ್ತಿ. ಆ ಶಕ್ತಿಯನ್ನು ಮುರಿಬೇಕು ಅಂತಾದರೆ ಅದರ ಇಕೊನಾಮಿಗೆ ಅಥವಾ ಆರ್ಥಿಕತೆಗೆ ಪೆಟ್ಟು ಕೊಡಬೇಕು. ಭಾರತ ಚೀನಾದ ಮಟ್ಟಿಗೆ ಬಹಳ ದೊಡ್ಡದಾಗಿರುವಂಥ ಮಾರುಕಟ್ಟೆ. ಚೀನಾದ ಆಟಿಕೆಗಳಿಂದ ಹಿಡಿದುಕೊಂಡು ಇಲೆಕ್ಟ್ರಾನಿಕ್ ವಸ್ತುಗಳನ್ನು ಸೇರಿಸಿಕೊಂಡು ಕಂಪ್ಯೂಟರ್ ಆಟಗಳನ್ನು ಸೇರಿಸಿಕೊಂಡು ಚೀನಾ ಭಾರತದಲ್ಲಿ ದೊಡ್ಡ ಮಟ್ಟಿಗಿನ ಒಂದು ಆದಾಯವನ್ನು ನಿರೀಕ್ಷೆ ಮಾಡ್ತಾನೆ ಇರುತ್ತೆ. ಆ ಆದಾಯ ಅದಕ್ಕೆ ಸಿಗ್ತಾನೆ ಇರುತ್ತೆ. ಅದು ಈ ಕೆಲವು ಆ್ಯಪ್ಗಳಂತೂ ಯಾವ ರೀತಿಯಲ್ಲಿ ಆದಾಯ ಮಾತ್ರವಲ್ಲ, ಭಾರತದ ನಾಗರಿಕರ ಗೌಪ್ಯತೆಗಳನ್ನು ಕೂಡ ಆ ರಾಷ್ಟ್ರಕ್ಕೆ ಕೊಡ್ತಿತ್ತು ಎನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಹಾಗಾದರೆ ಭಾರತದಲ್ಲಿ ಸುಮಾರು 18 ಕೋಟಿ ಜನ ಈ ಒಂದು ಪಬ್ಜಿ ಎನ್ನುವಂಥ ಒಂದು ಆಟವನ್ನು ಆಡ್ತಿದ್ರು ಅಥವಾ ಅದಕ್ಕೆ ಬಲಿಯಾಗಿದ್ದರು, ಆ ವ್ಯಸನಕ್ಕೆ ತುತ್ತಾಗಿದ್ದರು ಅಂತೇಳಿ ನಾವು ಕೇಳಿಕೊಂಡು ನೋಡಿಕೊಂಡು ಮಾಹಿತಿಗಳು ಆ ಸಮೀಕ್ಷೆಗಳ ಮೂಲಕ ತಿಳಿದು ಬಂದಿದೆ. ಇನ್ನೊಂದು ಬಹಳ ಪ್ರಮುಖವಾಗಿರೋ ವಿಚಾರ ಅಂತ ಹೇಳಿದ್ರೆ, ಪಬ್ಜಿಯಿಂದ ಅನೇಕ ಯುವಕರು, ಯುವತಿಯರು, ಮಕ್ಕಳು ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಯಾವುದೋ ಒಂದು ಹುಚ್ಚಾಟಕ್ಕೆ ಬಲಿ ಬಿದ್ದು ತಮ್ಮ ಸಮಯ, ತಮ್ಮ ಶ್ರಮ ಮತ್ತು ಯುವ ಜನಾಂಗ ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕಿತ್ತು ಅದನ್ನು ಕಳೆದುಕೊಂಡು ಆ ಒಂದು ಚಟಕ್ಕೆ ಬಲಿಯಾಗಿದ್ದಾರೆ. ಹೇಗೆ ಡ್ರಗ್ಸ್ ಕೂಡ ಒಂದು ಚಟವೋ, ಈ ಆಟಗಳು ಕೂಡ, ಪಬ್ಜಿ ಅಂತ ಆಟಗಳು ಕೂಡ ಚಟ ಆಗಿತ್ತು. ಆದರೆ ಸೂಕ್ತ ಸಮಯದಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂಥ ನಿಲುವಿನಿಂದ ಮುಂದಿನ ದಿನಗಳಲ್ಲಿ ಪಬ್ಜಿ ಸಹಿತ ಸುಮಾರು 18 ಆ್ಯಪ್ಗಳನ್ನು ನಿಷೇಧ ಮಾಡಲಾಗಿದೆ. ಕಳೆದ ಕೆಲವು ದಿನಗಳ ಹಿಂದೆ 56 ಆ್ಯಪ್ಗಳ ನಿಷೇಧ ಆಗಿತ್ತು ಚೀನಿಯರ್ದು. ಈ ಮೂಲಕ ಚೀನಾಕ್ಕೆ ಒಂದು ಸಂದೇಶವಾಗಿದೆ, ನಾವು ನಿಮಗೆ ₹1 ಕೂಡ ಕೊಡುವಂಥ ಸಾಧ್ಯತೆ ಬರುವ ದಿನಗಳಲ್ಲಿ ಇಲ್ಲ ಅಂತೇಳಿ. ಒಂದು ಆದಾಯದ ಮೂಲ ಯಾವಾಗಲೂ ತುಂಡಾದಾಗ ನಿಜಕ್ಕೂ ಏನು ಅನುಭವಿಸಿದಂತಹ ಅಥವಾ ತುಂಡಾದಂತಹ ವ್ಯಕ್ತಿ ನಿಜಕ್ಕೂ ವಿಲವಿಲ ಒದ್ದಾಡ್ತಾನೆ, ಇನ್ನಷ್ಟು ಆಕ್ರಮಣಕಾರಿ ನೀತಿಯನ್ನು ತಾಳ್ತಾನೆ. ಆದರೆ ಅದಕ್ಕೆ ಗಡಿಯಲ್ಲಿ ನಮ್ಮ ಸೈನಿಕರು ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ಕೊಡಲಿಕ್ಕೆ ತಯಾರಾಗಿದ್ದಾರೆ. ನಾವು ಯಾವಾಗ ಇಂಥ ಆ್ಯಪ್ಗಳು ನಿಷೇಧ ಮಾಡಿದೆವು, ಉಳಿದ ರಾಷ್ಟ್ರಗಳು ಕೂಡ ಯೋಚನೆ ಮಾಡ್ತಾ ಇವೆ, ನಾವು ಕೂಡ ಅದನ್ನು ಮಾಡಬೇಕು ಅಂತೇಳಿ. ಒಂದು ಸಮಯದಲ್ಲಿ ಸೂಪರ್ ಪವರ್ ಆಗಬೇಕು ಅಂತೇಳಿ ನಿಶ್ಚಯ ಮಾಡಿದಂಥ ಚೀನಾ ಇಂಥ ಅನೇಕ ಆರ್ಥಿಕ ಹೊಡೆತಗಳನ್ನು ತಡೆದೇ ಯುದ್ಧವನ್ನು ಕೈ ಬಿಟ್ಟರೂ ಬಿಡಬಹುದು ಅಂತ ಅನಿಸ್ತಾ ಇದೆ. ಕೊರೋನಾಕ್ಕೆ ಕಾರಣ ಚೀನಾ ಅಂತ ಹೇಳಲಾಗ್ತಾ ಉಂಟು. ಆ ನಿಟ್ಟಿನಲ್ಲಿ ಚೀನಾವನ್ನು ಬಗ್ಗುಬಡಿಯಲಿಕ್ಕೆ ನಮ್ಮ ಹತ್ರ ಇರುವಂಥ ಪ್ರಬಲವಾಗಿರುವಂಥ ಆರ್ಥಿಕ ಸಂಪನ್ಮೂಲ ಹರಿದು ಹೋಗುವಂಥ ಒಂದು ಪೈಪನ್ನೇ ನಾವು ಕಟ್ ಮಾಡಿಬಿಟ್ಟಿದ್ದೇವೆ. ಆ ಮೂಲಕ ಭಾರತ ಸ್ಪಷ್ಟವಾಗಿ ಹೇಳಿದೆ, ಬರುವ ದಿನಗಳು ಕೂಡ ನಾವು ಆಟಿಕೆಯನ್ನು ತಯಾರಿಸುವಂತಹ ಫ್ಯಾಕ್ಟ್ರಿಗಳನ್ನು ಕೂಡ ನಮ್ಮಲ್ಲೇ ಮಾಡ್ತೇವೆ, ನಿಮ್ಮದು ಏನೂ ಬೇಡ, ನಾವು ನಿರ್ಭರತೆಯಿಂದ ಸಾಕ್ತೇವೆ ಅಂತೇಳಿ. ಹಾಗಾದರೆ ಏನು, ಪಬ್ಜಿಯನ್ನು ನಿಷೇಧ ಮಾಡಿದ್ದು ಎಷ್ಟರ ಮಟ್ಟಿಗೆ ನಮ್ಮ ಯುವ ಜನಾಂಗದ ಸಮಯವನ್ನು ಒಳ್ಳೆಯ ರೀತಿಯಲ್ಲಿ ಕಳೀಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಈ ಬಗ್ಗೆ ನಮಗೆ ಮಾತಾಡಲಿಕ್ಕೆ 3 ಜನ ಯುವ ಶಕ್ತಿಗಳಿದ್ದಾರೆ. ಒಬ್ಬರು ಜೀವನ್ ಕೋಟ್ಯಾನ್, ನಿರೂಪಕರು, ಮಾಡೆಲ್, ಮಿಸ್ಟರ್ ಮಣಿಪಾಲ್ ಹಾಗೂ ಇಂಜಿನಿಯರ್ ಕೂಡ. ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಜೀವನ್ ನಮಸ್ತೆ. ಹಾಗೆ ಚೈತ್ರಾ ಭಟ್ಟರ್ ಇದ್ದಾರೆ, ವಿದ್ಯಾರ್ಥಿನಿ, ಅವರಿಗೆ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀರಕ್ಷ ಇದ್ದಾರೆ, ವಿದ್ಯಾರ್ಥಿನಿ, ನಿಮ್ಗೆ ಕೂಡ ಪ್ರೀತಿಯ ಸ್ವಾಗತ. ಸೊ ಮೊದಲಿಗೆ ಜೀವನ್, ಮೊದಲ ಕಮೆಂಟ್ ಏನು? ಇದು ಹಲವಾರು ಜನರಿಗೆ ಆ್ಯಕ್ಚುಲಿ ಒಂದು ಹೇಳಲಿಕ್ಕೆ, ಒಂದು ನೋಡಲಿಕ್ಕೆ ಹೋದರೆ ಯೂಟ್ಯೂಬಲ್ಲಿ ಈಗ ತುಂಬಾ ಪೇಜಸ್ ಉಂಟು, ಚಾನಲ್ಸ್ ಉಂಟು. ಸೊ ಒಂದಷ್ಟು ಇಂಡಿಯನ್ ಯೂಟ್ಯೂಬರ್ ಯಾರಿದ್ದಾರೆ ಅವರು ಪಬ್ಜಿಯಿಂದ ಸಾಕಷ್ಟು ಹಣ ಮಾಡಿದ್ದಾರೆ. ಪಬ್ಜಿ ಎಲ್ಲ ದೃಷ್ಟಿಯಲ್ಲೂ ಕೆಟ್ಟದಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ದೃಷ್ಟಿಯಲ್ಲಿ ನೋಡಿದರೆ ಯೂಟ್ಯೂಬರ್ಸ್ ಯಾರಿದ್ದಾರೆ, ಇಂಡಿಯನ್ ಯೂಟ್ಯೂಬರ್ಸ್, ಅವರು ಪಬ್ಜಿ ಸೇಮ್ ಲೈಕ್ ಟಿಕ್ಟಾಕ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಟಿಕ್ಟಾಕಿಂದ ಹಣ ಬರೋದಿಲ್ಲ. ಸೊ ಪಬ್ಜಿಯಿಂದ ಅವರು ವೀಡಿಯೋಸನ್ನು ಹಾಕಿ ಯೂಟ್ಯೂಬಲ್ಲಿ ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ. ಸೊ ಪಬ್ಜಿ ಬಂದ ನಂತರ ಗೇಮನ್ನು ನೋಡಿ, ಬೇರೆಯವರು ಮಾಡಿದ ಚಾನಲನ್ನು ನೋಡಿ ತುಂಬಾ ಜನ ಅದರಿಂದ ಪ್ರೇರೇಪಣೆಗೊಂಡು ಸೊ ಒಂದಷ್ಟು ಯೂಟ್ಯೂಬ್ ಚಾನಲ್ಸ್ ಬಂದು ಅದರಿಂದ
ಕ್ರಿಯೇಟಿವಿಟಿ ಮಾಡಿ ಸಂಪಾದನೆ ಮಾಡ್ತಿದ್ದಾರೆ. ಅದು ಒಂದು ಒಳ್ಳೆಯ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಇನ್ನೊಂದು ಕಡೆ ನೋಡ್ಲಿಕ್ಕೆ ಹೋದ್ರೆ ಚೈನಾದಿಂದ ಬರುವಂತಹ ಆ್ಯಪ್, ನಾವು ಭಾರತೀಯರಾಗಿ ಫಸ್ಟ್ ಮೊದಲನೇದಾಗಿ ನಾವು ಭಾರತವನ್ನ ರಕ್ಷಣೆ ಮಾಡಬೇಕು. ಡಿಫೆನ್ಸ್ ಮಿನಿಸ್ಟರ್ ಏನು ಈ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ, ಅದೇ ರೀತಿ ನರೇಂದ್ರ ಮೋದಿ ಅವರು ಏನು ನಿರ್ಧಾರವನ್ನು ತಗೊಂಡಿದ್ದಾರೆ, ಒಳ್ಳೆ ಒಂದು ನಿರ್ಧಾರ. ಪಬ್ಜಿಯನ್ನ ಬ್ಯಾನ್ ಮಾಡಿದ್ದು ಒಳ್ಳೆಯ ನಿರ್ಧಾರ ನನ್ನ ಪ್ರಕಾರ. ನಿಮ್ಮ ಮೊದಲ ಕಮೆಂಟ್. ಎಲ್ರಿಗೂ ನಮಸ್ಕಾರ. ನನ್ನ ಅನಿಸಿಕೆ ಎಂತ ಅಂತ ಹೇಳಿದ್ರೆ, ಈಗ ನಾವು ಏನು ಇಂಡಿಯಾದಲ್ಲಿ ಪಬ್ಜಿ ಪ್ಲೇಯರ್ ಅನ್ನೋನ್ ಬ್ಯಾಟಲ್ ಗೇಮ್ ಗ್ರೌಂಡ್ ಅಂತ ನಾವೇನು ಕರಿತೇವೆ ಪಬ್ಜಿ ಅಂತ, ಅದನ್ನ ಬ್ಯಾನ್ ಮಾಡಿದ್ದಾರೆ. ಅದು ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ನಿರ್ಧಾರ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಕೆಲವರು ಹೇಳ್ತಾರೆ ಪಬ್ಜಿ ಅದು ಚೀನಾದು ಗೇಮ್ ಅಲ್ಲ, ಚೈನೀಸ್ ಗೇಮ್ ಅಲ್ಲ ಅದು ಅಂತ. ಬಟ್ ನಾನು ಹೇಳುದು ಯಾವುದೇ ಇದು ಏನು ಅದು ಚೀನಾದ ಗೇಮ್ ಅಲ್ಲ, ಹೌದು ಸೌತ್ ಕೊರಿಯಾದಿಂದ ಬಂದ ಗೇಮ್ ಅದು. ಬಟ್ ಅದರ ಶೇರ್ ಹೋಲ್ಡರ್ಸ್ ಯಾರಿದ್ದಾರೆ, ನಾವೇನ್ ಕರಿತೇವೆ ಟೆನ್ಸೆಂಟ್ ಅಂತ, ಅವರು ಚೀನಾದ ಕಂಪನಿ ಆಗಿರ್ತದೆ. ಸೊ ಲಾಭ ನಾವು ಅನ್ಕೊಳ್ತೇವೆ ಇಲ್ಲ ಅದು ಚೈನೀಸ್ ಕಂಪನಿಯಿಂದ ಅಲ್ಲ ಪಬ್ಜಿ, ಸೌತ್ ಕೊರಿಯಾ ಕಂಪನಿದು. ಬಟ್ ಆದ್ರೂ ಅಲ್ಲಿರುವ ಹೈಯೆಸ್ಟ್ ಶೇರ್ ಹೋಲ್ಡರ್ಸ್ ಯಾರು, ಏನು ಟೆನ್ಸೆಂಟ್ ಕಂಪನಿ. ಈಗ ನಾವು ಪಬ್ಜಿಯನ್ನು ನಾವು ಈಗ ಇದರಲ್ಲಿ ನಾವು ಗೂಗಲ್ ಪ್ಲೇ ಅಲ್ಲಿ ಪಬ್ಜಿ ಅಂತ ಪಬ್ಜಿ ಲಿಟ್ ಅಂತ ಹಾಕಿದ ಕೂಡ ಅಲ್ಲಿ ಬರ್ತದೆ ಟೆನ್ಸೆಂಟ್ ಗೇಮ್ ಅಂತ. ಸೊ ಆ ಕಂಪನಿ ಏನಿದೆ ಅದು ಚೀನಾದಿಂದ ಬಂದಿರುವಂತ ಕಂಪನಿ. ಸೊ ಆದ ಕಾರಣ ನಾವು ಮೊದಲು ನಮ್ಮ ದೇಶಕ್ಕೆ ನಾವು ಏನು ದೇಶದ ನಿರ್ಧಾರವನ್ನ ನಾವು ಒಪ್ಪಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಅದು ನಮ್ಮ ಒಳಿತಿಗಾಗಿ ಮಾಡ್ತಾ ಇರುವಂತದ್ದು, ಯಾವುದೇ ಒಂದು ನಷ್ಟಕ್ಕಾಗ್ಲಿ ಅಥವಾ ಯಾವುದೇ ಒಂದು ಬೇಜವಾಬ್ದಾರಿಯ ಏನು ಹೇಳ್ತಾರೆ ನಿರ್ಧಾರ ಅಲ್ಲ. ಅದು ಜವಾಬ್ದಾರಿಯುತವಾಗಿ ಮೊದಲೇ ಮಾಡ್ಬೇಕಿತ್ತು ಅಂತ ಅನಿಸ್ತಾ ಉಂಟು. ಮೊದ್ಲೇ ಅಂದ್ರೆ ಈಗ ತುಂಬಾ ಜನ ಮಕ್ಕಳು ಅದಕ್ಕೆ ಎಡಿಕ್ಟ್ ಆಗಿದ್ದಾರೆ. ಆ ಎಡಿಕ್ಷನ್ ಆಗುವ ಮೊದ್ಲೇ ಮಾಡಿದ್ರೆ ಒಳ್ಳೇದಿತ್ತು. ಬಟ್ ಆದ್ರೂ ಒಂದು ನಿರ್ಧಾರ ತಗೊಂಡಿದ್ದಾರೆ ಸೂಕ್ತ ಸಮಯದಲ್ಲಿ. ಯಾಕಂದ್ರೆ ಈಗಲೇ ನಾವು ನೋಡ್ತಾ ಇದ್ದೇವೆ ಲಡಾಖ್ ಅಲ್ಲಿ ಏನ್ ಗಲಾಟೆ ಆಗ್ತಾ ಇದೆ, ಚೀನಾ ಮತ್ತು ಭಾರತದ ನಡುವೆ ಏನು ಯುದ್ಧ ನಡೀತಾ ಇದೆ, ಅದಕ್ಕೆ ಒಂದು ಒಳ್ಳೆಯ ಏನು ಪ್ರತ್ಯುತ್ತರ ಅಂತ ಹೇಳ್ಬೋದು. ನಿಮ್ಮ ಮೊದಲ ಕಮೆಂಟ್. ಈ ಪಬ್ಜಿ ಅನ್ನುವ ಗೇಮ್ ಅನ್ನು ಬ್ರಿಂಡನ್ ಗ್ರೀನಿ ಅಂತ ಹೇಳಿ ಒಬ್ರು ಅದನ್ನು ಕಂಡು ಹಿಡಿದದ್ದು ಅಂದಾಜು 2017-18 ಹೊತ್ತಿಗೆ ಇದು ಪ್ರಖ್ಯಾತಿ ಪಡೆದಿತ್ತು. ಆದ್ರೆ ಈಗ ಎಷ್ಟರ ಮಟ್ಟಿಗೆ ಪ್ರಖ್ಯಾತಿ ಹೇಳಿದ್ರೆ ಎಲ್ಲರೂ ಅದಕ್ಕೆ ಅಷ್ಟು ಅಡಿಕ್ಟ್ ಆಗಿದ್ದಾರೆ. ಸೊ ಈಗ ಕೊರೋನಾ ಲಾಕ್ಡೌನ್ ಟೈಮಲ್ಲಿಯೂ ಸಹ ಒಂದು ರಿಸರ್ಚ್ ಗಳ ಅನುಸಾರ ಹೈಯೆಸ್ಟ್ ಪ್ಲೇಯರ್ ಗೇಮ್, ಅತಿ ಹೆಚ್ಚು ಆಟವಾಡಿದ ಸ್ಮಾರ್ಟ್ಫೋನ್ ಗೇಮ್ ಅಂತ ಹೇಳುವ ಪಟ್ಟಿಯಲ್ಲಿ ಶುರುವಿಗೆ ಬರುವುದು ಪಬ್ಜಿ ಆಟ. ಅದು ಈಗ ಅದನ್ನು ಬ್ಯಾನ್ ಮಾಡಿ ಭಾರತ ಒಂದು ದಿಟ್ಟ ಉತ್ತರ ನೀಡಿದೆ ಅಂತ ಹೇಳಿ ಹೇಳ್ಬಹುದು. ಇದೊಂದು 3ನೇ ಡಿಜಿಟಲ್ ಸ್ಟ್ರೈಕ್ ಭಾರತ ಕೊಟ್ಟಿದೆ ಅಂತಲೂ ಹೇಳ್ಬಹುದು. ಜೀವನ ಹಾಗಾದ್ರೆ ಫ್ರೀ ಇದ್ದಾಗ ಇದಕ್ಕೆ ನೀವು ಆಡುವುದರಿಂದ ಕ್ರಿಯೇಟಿವಿಟಿ ಓಡುತ್ತೆ ಅಂತ ನೀವು ಅಂದ್ಕೊಂಡದ ಹಾಗೆ? ಅಂದರೆ ಏನಾದರೂ ಒಂದು ನಾವು ಕೂಡ ಮಾಡ್ಬೋದು ಅಥವಾ ನಮ್ಮಲ್ಲೂ ಕೂಡ ಸುಮ್ಮನೆ ಯಾವುದಕ್ಕೂ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಇದನ್ನು ಆಡೋದು ಒಳ್ಳೇದು ನಿಮ್ಮ ಅನಿಸಿಕೆ? ಇಲ್ಲ, ಅದು ತಪ್ಪಾದ ಒಂದು ಇದಂತ ಹೇಳ್ತೇನೆ. ಯಾಕಪ್ಪ ಅಂದರೆ ಸುಮ್ಮನೆ ಇರುವಾಗ ಏನೋ ಮಾಡೋದಕ್ಕಿಂತ ಪಬ್ಜಿ ಆಡುವ ಅಂತ ಹೇಳೋದು ಒಂದು ತಪ್ಪು ಇದು. ಸರಿ. ಆದ್ರೆ ಏನು ಕೂಡ ಮಾಡ್ಲಿಕ್ಕೆ ಎಂತ ಕೂಡ ಇರದಿರುವಾಗ ಈ ಲಾಕ್ಡೌನ್ ಸಂದರ್ಭದಲ್ಲಿ ಹೊರಗೆ ಹೋಗುದಕ್ಕಿಂತ ಪಬ್ಜಿ ಆಡ್ತಾ ಕುತ್ಕೊಳ್ಬಹುದು ಅಷ್ಟಂತ ಹೇಳ್ತೇನೆ ನಾನು. ಹೊರಗೆ ಹೋಗುದಕ್ಕಿಂತ ಪಬ್ಜಿ ಆಡ್ತಾ ಕುತ್ಕೊಳ್ಬಹುದು. ಆದ್ರೆ ಈಗ ಪಬ್ಜಿ ಯಾವ ಲೆವೆಲ್ಗೆ ಒಂದು ನಮ್ಮ ಮಕ್ಕಳಾಗಿರ್ಬೋದು, ಯಂಗ್ಸ್ಟರ್ಸ್ ಆಗಿರ್ಬೋದು, ಅವರ ಮೇಲೆ ಒಂದು ಇಂಪ್ಯಾಕ್ಟ್ ಬಿದ್ದಿದೆ ಅಂದ್ರೆ, ಒಂದಷ್ಟು ವಿಡಿಯೋಸ್ಗಳನ್ನು ನೋಡಿದೆ. ಅದರಲ್ಲಿ ಅವನ ಕೈಯಲ್ಲಿ ಮೊಬೈಲ್ ಕೂಡ ಇಲ್ಲ, ಆದ್ರೂ ಕೂಡ ಅವ ಆಡ್ತಿದ್ದಾನೆ. ಮೊಬೈಲ್ ಕೂಡ ಇಲ್ಲದಿದ್ರು ಆಡ್ತಾ ಇದ್ದಾನೆ. ಅಂದ್ರೆ ಅವ ಅಷ್ಟು ಮೆಂಟಲಿ ಪಬ್ಜಿಗೆ ಅಡಿಕ್ಟ್ ಆಗಿ ಹೋಗಿದ್ದಾನೆ. ಸೊ ಯಾವುದೇ ಒಂದು ನಾವು ವಿಚಾರವನ್ನು ತಗೊಂಡ್ರೆ ಮಿತಿ ಮೀರಿ ಅತಿಯಾಗಿ ಯೂಸ್ ಮಾಡಿದ್ರೆ ಎಲ್ಲಾನು ತಪ್ಪೆ, ಎಲ್ಲಾನು ಹಾಳೆ. ಅಮೃತ ಕೂಡ ವಿಷ ಅಂತ ಹೇಳ್ತಾರಲ್ಲ, ತುಂಬಾ ಅಮೃತ ಕುಡಿದ್ರು ಕೂಡ ವಿಷ ಅಂತ ಹೇಳ್ತಾರೆ. ಸೊ ಪಬ್ಜಿಯನ್ನು ಅಮೃತಕ್ಕೆ ಹೋಲಿಸುದಲ್ಲ, ಅತಿಯಾದ ಅಮೃತ ಕೂಡ ವಿಷನೇ. ಸ್ವಲ್ಪ ಯೂಸ್ ಮಾಡಿ ಪಬ್ಜಿ ಏನು ಕೂಡ ಪ್ರಾಬ್ಲಮ್ ಇಲ್ಲ. ಚೈನಾದ ಆಪ್ ಅಂತ ಒಂದು ಬಿಟ್ರೆ ಪಬ್ಜಿಯನ್ನ ಜಾಸ್ತಿಯಾಗಿ ಯೂಸ್ ಮಾಡಿದ್ರೆ ಹಾಳಾಗ್ತದೆ. ತುಂಬಾ ಪೇರೆಂಟ್ಸ್ಗಳಿಗೆ ಒಂದು ಇದು ಹೋಗ್ಬೇಕು ಅಂತ ಇದ್ದದ್ದು ಬಹುಶಃ ಇದು ಒಳ್ಳೇದಾಯ್ತು ಅಂತ ಅನಿಸ್ತಾ ಉಂಟು. ಹಾಗಾದ್ರೆ ಪೇರೆಂಟ್ಸ್ಗಳದ್ದು ಒಂದು ಅಲ್ಲಿಂದ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಗ್ಬೋದು ಅಂತ. ನನ್ನ ಪ್ರಕಾರ ಈಗ ಹೆತ್ತವರಿಗೆ ಒಂದು ಒಳ್ಳೆ ಖುಷಿ ಆಗಿರ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ತಗೊಳ್ಳೋದಿದ್ರೆ ನನ್ನ ಅಣ್ಣ ತಮ್ಮಂದಿರೇ ಪಬ್ಜಿಗೆ ಅಡಿಕ್ಟ್ ಆಗಿದ್ದಾರೆ. ಅವರು ಏನಂದ್ರೆ ಅವ್ರದ್ದು ಟೈಮಿಂಗ್ಸ್ ಇದೆ, ಈ ಟೈಮಿಂಗ್ಸ್ ಅಲ್ಲಿ ಎಲ್ರು ಬರ್ತಾರೆ ಆಡ್ಲಿಕ್ಕೆ. ಆ ಒಂದು ಗ್ರೂಪ್ ಉಂಟು, ಪಬ್ಜಿ ಗ್ರೂಪ್. ಆ ಗ್ರೂಪ್ ಅಲ್ಲಿ ಹಾಕ್ತಾರೆ 8 o'clock ಪಬ್ಜಿ ಗೇಮ್ ಸ್ಟಾರ್ಟ್ ಮಾಡುವ ಅಂತ. ಆ 8 o'clock ಇಂದ ನಂತರ ನಾವು ಮನೆಯಲ್ಲಿ ಒಂದು ಸ್ವಲ್ಪ ಕರೆದ್ರೂ ಅವ್ರಿಗೆ ಕೇಳುದಿಲ್ಲ. ಆ ಕಾರಣಕ್ಕಾಗಿ ನಾನು ಹೇಳೋದಿದ್ರೆ ಹೆತ್ತವರಿಗೆ ತುಂಬಾ ಖುಷಿ ಆಗಿರ್ಬೋದು ಪಬ್ಜಿ ಬ್ಯಾನ್ ಆಗಿರೋದು. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಅವರು ಏನು ಮಕ್ಕಳಿಗೆ ಅದು ಏನಂದ್ರೆ ಇವನ್ ಎಜುಕೇಶನ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ 24 ಗಂಟೆ ಪಬ್ಜಿ 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 ಅಂತ ಇದ್ದು ಮತ್ತೆ
ಇವನ್ ಎಕ್ಸಾಮ್ ಟೈಮಲ್ಲಿ ಅಥವಾ ಓದುವಾಗ ಸಹ ಪಬ್ಜಿದೇ ಬರ್ತದೆ ಮಂಡೆಯಲ್ಲಿ. ಏನಿದು ಲೈಕ್ ಈಗ ಹೇಳಿದ್ರೆ ಎಕ್ಸಾಂಪಲ್ ಕೊಡೋದಿದ್ರೆ ಮಕ್ಕಳು ಆಡ್ತಾರೆ, ಆಡುವಾಗ ಅಂದ್ರೆ ಶೂಟ್ ಮಾಡು, ಅದು ಮಾಡಿ ಇದು ಮಾಡು ಅಂತೆಲ್ಲ ಅದ್ರಲ್ಲಿ ಏನೇನೋ ಇದೆಲ್ಲ ಬರುತ್ತೆ. ಬಟ್ ಅಂದ್ರೆ ಅವರಿಗೆ ಒಂದು ಅವರ ಮನಸ್ಥಿತಿ ಹೇಗೆ ಹೋಗ್ಬೋದು ಅಂತ ಹೇಳಿದ್ರೆ ಒಂದು ಏನ್ ಹೇಳ್ತಾರೆ, ಒಂದು ಕ್ರೂರವಾಗಿ ಹೋಗ್ಬೋದು ಅಂತ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ಪಬ್ಜಿ ಬ್ಯಾನ್ ಆಗಿರೋದು ಒಳ್ಳೆಯದು. ಮತ್ತೆ ತುಂಬಾ ಜನ ಈ ಪಬ್ಜಿಯಿಂದಾಗಿ ತುಂಬಾ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಮತ್ತೆ ಕೊಲೆ ಅಟೆಂಪ್ಟ್ ಮಾಡಿದ್ದಾರೆ. ತುಂಬಾ ಕೇಸಸ್ ನಾವು ನೋಡ್ತೇವೆ. ಈವನ್ ನಮ್ಮ ಇಲ್ಲೇ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ಮಹಾರಾಷ್ಟ್ರ ಅಥವಾ ಜಮ್ಮು ಕಾಶ್ಮೀರ್ ಎಲ್ಲ ಕಡೆ ಅದು ಕೇಸ್ ಆಗಿ ಹೈಕೋರ್ಟ್ಗೆ ಸಮೇತ ಹೋಗಿದೆ ಪಬ್ಜಿ ಬ್ಯಾನ್ ಆಗ್ಬೇಕು ಅಂತ. ಸೊ ಆ ಕಾರಣಕ್ಕಾಗಿ ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಶೇಖರ್, ಮುಂಚೆ ಎಲ್ಲ ಏನು ಹೇಳಿದ್ರೆ ಆಟ ಅಂದ್ರೆ ಗ್ರೌಂಡ್ ಅಲ್ಲಿ ಹೋಗಿ ಆಡುದಂತ ಇತ್ತು, ಒಂದು ಫಿಸಿಕಲ್ ಎಕ್ಸರ್ಸೈಸ್ ಕೂಡ ಸಿಕ್ತಿತ್ತು. ಬಹುಶಃ ಈಗ ಇದು ಬಂದ ಕಾರಣ ನಮ್ಮ ಯುವಕರು ಒಳಗೊಳಗೆ ದುರ್ಬಲರಾಗ್ತಾ ಇದ್ದಾರೆ. ಫಿಸಿಕಲ್ ವರ್ಕ್ ಇಲ್ಲ. ಅಂದ್ರೆ ಮುಂಚೆ ಕಬಡ್ಡಿ ಎಲ್ಲ ಆಡುವುದನ್ನು ಅಂದ್ರೆ ಒಂದಿತ್ತು, ವಾಲಿಬಾಲ್ ಆಡ್ತಾ ಇದ್ರು, ಒಂದಿಷ್ಟು ಮಳೆಗಾಲದಲ್ಲಿ ಫುಟ್ಬಾಲ್ ಇತ್ತು, ಮತ್ತೆ ಕ್ರಿಕೆಟ್ಗೆ ಅಷ್ಟು ಫಿಸಿಕಲ್ ಸಿಗುದಿಲ್ಲ. ಆದ್ರೂ ಕೂಡ ಬೇರೆ ಆಟಗಳಿಂದ ಖೋಖೋ ಎಲ್ಲ ಆಡ್ತಾ ಇದ್ರು. ಆದ್ರೆ ಈಗ ಬಹುಶಃ ಇಂಥದ್ದು ಆಟಗಳು ಬಂದ್ರಿಂದ ನಮ್ಮನ್ನು ಮಾನಸಿಕವಾಗಿ ದೈಹಿಕವಾಗಿ ದುರ್ಬಲ ಮಾಡ್ಲಿಕ್ಕೆ ಷಡ್ಯಂತ್ರ ಆಗ್ತಿತ್ತು ಅಂತ ಅನಿಸ್ತಾ ಉಂಟು. ಖಂಡಿತ. ಈಗ ಅವರ ಇಷ್ಟಾನುಸಾರವೇ ಅವರು ಆಡುದು, ಆದ್ರೆ ಅವರಿಗೆ ಗೊತ್ತಾಗುದಿಲ್ಲ ಹೇಗೆ ಅದು ಅವರ ಹೆಲ್ತ್ಗೆ ಎಫೆಕ್ಟ್ ಆಗ್ತದೆ ಹೇಳಿ. ಅವರು ಆಡ್ತಾ ಇರ್ತಾರೆ, ಸಮಯ ಹೋಗುವುದು ಅವರಿಗೆ ಗೊತ್ತಾಗುವುದಿಲ್ಲ. ಸ್ಲೀಪಿಂಗ್ ಡ್ಯೂರೇಷನ್ ಚೇಂಜ್ ಆಗ್ತದೆ, ಸರಿಯಾಗಿ ಊಟ ತಿಂಡಿ ತೆಗೆದುಕೊಳ್ಳುವುದಿಲ್ಲ. ಹಾಗೆಲ್ಲ ಆಗುವಾಗ ಅವರಿಗೆ ವೀಕ್ನೆಸ್, ಅವರ ಹೆಲ್ತ್ಗೆ ಅದು ಎಫೆಕ್ಟ್ ಆಗ್ತದೆ ವಿನಃ ಬೇರೆಯವರಿಗೆ ಲಾಸ್ ಅಲ್ಲ. ಆದ್ರೂ ಅದು ಗೌರ್ಮೆಂಟ್ ಅದಕ್ಕೆ ಬೇರೆ ಕಾರಣ ಸಹ ಉಂಟು. ಅವರು ಹಾಗೆ ಅದನ್ನು ಬ್ಯಾನ್ ಮಾಡ್ಲಿಕ್ಕೂ ಸಹ ಕಾರಣ ಬೇರೆ ಇದೆ. ಯಾಕಂತ ಹೇಳಿದ್ರೆ ಮಾಹಿತಿ ತಂತ್ರಜ್ಞಾನ ಮತ್ತು ಎಲೆಕ್ಟ್ರಾನಿಕ್ಸ್ ಸಚಿವಾಲಯ ಅದು ಅವರದ್ದು ಸೆಕ್ಷನ್ 69A ಅಲ್ಲಿ ಒಂದು ರೂಲ್ ಇದೆ. ಅಂದ್ರೆ ಭಾರತದ ಸಾರ್ವಭದ್ರತೆ, ಸಾರ್ವಭೌಮತೆ, ರಕ್ಷಣೆ, ಏಕತೆ ಇಂತಹ ವಿಷಯಗಳಿಗೆಲ್ಲ ಧಕ್ಕೆ ತರುವಂತಹ ಚಟುವಟಿಕೆಗಳಿಗೆ ನಿಷೇಧ. ಈ ಕಾರಣದಿಂದ ಅವರಿಗೆ ಅನೇಕ ಕಂಪ್ಲೇಂಟ್ಸ್ ಗಳು ಸಿಕ್ಕಿದೆ. ಹೀಗೆ ಒಂದೊಂದು ಕೇಸ್ ಆಗೋದು, ಒಂದೊಂದು ಇದು ಅದರದ್ದು ಕೇಸ್ ಸಿಗ್ತಾ ಇರ್ತದೆ ಅವರಿಗೆ. ಆದ ಕಾರಣ ಅವರು ಆ ಮೇನ್ ರೀಸನ್ ಹಾಗೆ ಬ್ಯಾನ್ ಆಗೋದು. ಮತ್ತೊಂದು ಮಕ್ಕಳು ಎಡಿಕ್ಟ್ ಆಗ್ತಾರೆ ತುಂಬಾ. ಕರೆಕ್ಟ್. ಎಸ್ ಜೀವನ ಅವರೇ, ಇದು ಯಾವುದೊಂದು ಆ್ಯಪ್ ಡೌನ್ಲೋಡ್ ಮಾಡಬೇಕಂತಾದ್ರೆ ತುಂಬ ಕ್ವಶನ್ ಕೇಳುತ್ತೆ, ಇದು ಬೇರೆ ಇನ್ಫಾರ್ಮೇಶನ್ ಎಲ್ಲ ಕೇಳ್ತಾ ಇದೆ. ಸೊ ಅದನ್ನು ಕೊಡೋದು ಕೂಡ ಒಂದಷ್ಟರ ಮಟ್ಟಿಗೆ ರಿಸ್ಕ್ ಅಂತ ನಿಮ್ಗೆ? ಡೆಫಿನೆಟ್ಲಿ. ಯಾಕಂದ್ರೆ ಈಗ ಚೈನಾದಂದು ಒಂದು ಆ್ಯಪ್ ಅಂತ ತಗೊಂಡ್ರೆ, ಈಗ ಮೇಯ್ನ್ ಆಗಿ ನಾವು ಪಬ್ಜಿಯನ್ನು ಬ್ಯಾನ್ ಮಾಡಿದ ಯಾಕಪ್ಪ ಅಂದ್ರೆ ನಮ್ಮ ಒಂದು ಯೂಸರ್ಸ್ ಯಾರಿದ್ದಾರೆ, ನಮ್ಮ ಪಬ್ಜಿಯ ಯೂಸರ್ಸ್ ಯಾರಿದ್ದಾರೆ, ಅವರ ಡೇಟಾ ಸೆಕ್ಯೂರಿಟಿಗೋಸ್ಕರ. ಡೇಟಾ ಅಂದ್ರೆ ಅವರ ಪರ್ಸನಲ್ ಮೊಬೈಲ್ ನಂಬರ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಏನಾಗಿರ್ಬೋದು, ಮೇಲ್ ಐಡಿ ಆಗಿರ್ಬೋದು, ಪಾಸ್ವರ್ಡ್ ಆಗಿರ್ಬೋದು, ಏನಾಗಿರ್ಬೋದು, ಎಲ್ಲ ಒಂದು ಟ್ರ್ಯಾಕ್ ಆಗ್ತಾ ಇತ್ತೇನೋ ಅಂತ ಅನಿಸ್ತಾ ಇದೆ. ಟ್ರ್ಯಾಕ್ ಆಗೇ ಆಗ್ತದೆ. ಯಾಕಪ್ಪ ಅಂದ್ರೆ ಈಗ ಟಿಕ್ಟಾಕ್ ಅನ್ನು ಕೂಡ ನಾವು ಎಕ್ಸಾಂಪಲ್ ತಗೊಂಡ್ರೆ, ಟಿಕ್ಟಾಕ್ ಏನು ಬ್ಯಾನ್ ಆಯಿತು, ಟಿಕ್ಟಾಕ್ ಅನ್ನ ಎಕ್ಸಾಂಪಲ್ ತಗೊಂಡ್ರೆ ಅದರಲ್ಲಿ ಕೂಡ ಡೇಟಾ ಲೀಕ್ ಆಗಿದೆ ಅಂತ. ಅದಕ್ಕಿಂತ ಬ್ಯಾನ್ ಆಗೋದಕ್ಕಿಂತ ಮುಂಚೆ ನ್ಯೂಸ್ ಬಂದಿತ್ತು, ಡೇಟಾ ಲೀಕ್ ಆಗ್ತಾ ಉಂಟು, ಡೀಪ್ ವೆಬ್ ಅಲ್ಲಿ ಸೇಲ್ ಆಗ್ತಾ ಉಂಟು. ಎಲ್ಲೋ ಒಂದ್ ಕಡೆಯಲ್ಲಿ ಕುತ್ಕೊಂಡು ಒಬ್ಬ ವ್ಯಕ್ತಿ ಇನ್ನೊಬ್ಬ ಏನು ಆಡ್ತಾ ಇದ್ದ ಗೌಪ್ಯತೆಯ ಮಾಹಿತಿ ಸಿಕ್ಕಿದ ಒಂದು ಅಕೌಂಟ್ಗೆ ಕೈ ಹಾಕುವಂತ ಚಾನ್ಸಸ್ ಕೂಡ ಬರ್ತಾ ಇದೆ. ಕರೆಕ್ಟ್ ಸರ್. ಇನ್ನೊಂದು ಪಾಯಿಂಟ್ ಹೇಳ್ಬೇಕಂದ್ರೆ, ನಮ್ಮ ಭಾರತದ ಒಂದು ಒಳ್ಳೆ ನಿರ್ಧಾರ ಏನಂದ್ರೆ, ಈಗ ನಾವು ನೋಡ್ಲಿಕ್ಕೆ ಹೋದ್ರೆ ಈಗ ಆತ್ಮನಿರ್ಭರ್ ಅಂತ ಹೇಳ್ತಾರೆ. ಆತ್ಮನಿರ್ಭರ್ ಆಪ್ ಇನೋವೇಷನ್ ಅಂತ ಒಂದು ಪಾಯಿಂಟ್ ಉಂಟು. ನೀವು ಗೂಗಲ್ ಅಲ್ಲಿ ಬೇಕಾದ್ರೆ ಸರ್ಚ್ ಮಾಡೋದು, ಎಲ್ಲಿ ನ್ಯೂಸ್ ಅಲ್ಲಿ ಕೂಡ ನೋಡಬಹುದು. ಆತ್ಮನಿರ್ಭರ್ ಆಪ್ ಇನೋವೇಷನ್ ಅಲ್ಲಿ ಏನಾಗ್ತದೆ, ಇನ್ನು ಏನಾಗ್ತದೆ ಅಂದ್ರೆ, ಈಗ ಬ್ಯಾನ್ ಆಯ್ತು ಪಬ್ಜಿ, ಇನ್ನು ಮುಂದಕ್ಕೆ ಏನಾಗ್ತದೆ ಅಂದ್ರೆ, ಆಲ್ರೆಡಿ ಒಂದಷ್ಟು ಗೇಮ್ಸ್ ಗಳಿವೆ. ಫಾರ್ ಎಕ್ಸಾಂಪಲ್ ಫ್ರೀ ಫೈರ್ ಉಂಟು, ಫಾರ್ ಎಕ್ಸಾಂಪಲ್ ಬೇರೆ ಕಾಲ್ ಆಫ್ ಡ್ಯೂಟಿ ಉಂಟು. ಒಂದಷ್ಟು ಜನರು ಪಬ್ಜಿ ಹೋಯ್ತಲ್ಲ ಪರವಾಗಿಲ್ಲ, ಕಾಲ್ ಆಫ್ ಡ್ಯೂಟಿಗೆ ಹೋಗುವ, ಫ್ರೀ ಫೈರ್ಗೆ ಹೋಗುವ, ಸ್ವಿಚ್ ಮಾಡ್ತಾರೆ. ಒಂದಷ್ಟು ಮಟ್ಟಿಗೆ ಸೇಮ್. ಸೊ ಅದಕ್ಕೆ ಸ್ವಿಚ್ ಮಾಡ್ತಾರೆ. ಬಟ್ ನಾನು ಭಾರತವನ್ನ ಒಂದು ಸಪೋರ್ಟ್ ಮಾಡೋದು ಯಾಕಪ್ಪ ಅಂದ್ರೆ, ಈ ಆತ್ಮನಿರ್ಭರ ಆಪ್ ಇನ್ವೆನ್ಷನ್ ಅಂತ ಏನುಂಟು, ಇದರಲ್ಲಿ ಏನಾಗ್ತದೆ ಅಂದ್ರೆ, ಇಂಡಿಯಾದ ಆಪ್ ಇನ್ವೆಂಟರ್ಸ್ ಯಾರಿದ್ದಾರೆ ಅವರಿಗೆ ಒಂದು ಚಾನ್ಸ್ ಸಿಗ್ತದೆ. ಸೊ ಅವರಿಗೆ ಫೈನಾನ್ಷಿಯಲಿ ಹೆಲ್ಪ್ ಆಗಿರ್ಬೋದು, ಅಥವಾ ಅವರಿಗೆ ಯಾವ ರೀತಿಯಲ್ಲಿ ಸಪೋರ್ಟ್ ಬೇಕು ಅದೆಲ್ಲ ಸಪೋರ್ಟ್ ಅನ್ನು ಕೊಡ್ತಾರೆ. ಇಂಡಿಯಾದ ಫೈನಾನ್ಷಿಯಲ್ ಮಿನಿಸ್ಟರ್ ಸೈಡ್ ಇಂದ ಆಗಿರ್ಬೋದು, ಅಲ್ಲ ಆಪ್ ಇನ್ವೆನ್ಷನ್ ಆ ಒಂದು ಇದರ ಸೈಡ್ ಇಂದ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಸೈಡ್ ಇಂದ ಅವರಿಗೆ ಹೆಲ್ಪ್ ಸಿಕ್ಕಿದ್ರೆ ನಮ್ಮ ಇಂಡಿಯಾದಲ್ಲಿ ಪಬ್ಜಿ ಅಂತ ಎಷ್ಟೋ ಗೇಮ್ಸ್ ಬರ್ಬೋದು. ಸೊ ಇಂಡಿಯಾದಲ್ಲಿ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ. ಅಂದ್ರೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್. ಸೊ ಆ ಒಂದು ಪಾಯಿಂಟ್ ಅನ್ನ ಹೇಳಿದ್ರೆ ತುಂಬಾನೇ ಒಳ್ಳೆ ಡಿಸಿಷನ್ ಪಬ್ಜಿಯನ್ನು ಬ್ಯಾನ್ ಮಾಡಿದ್ದು.
ಎಸ್ ಮತ್ತೆ ಬರ್ತೀನಿ. ಚೈತ್ರ, ಹಾಗಾದ್ರೆ ಪ್ರಶ್ನೆ ಇರೋದು, ಒಂದು ಬ್ಯಾನ್ ಆದ್ರೂ ಕೂಡ ಅದು ಇನ್ನೊಂದು ರೂಪದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಕೆಲವು ಸಂಘಟನೆಗಳು ಕೂಡ ಆಗಿದೆ, ದೇಶದ ವಿರೋಧಿ ಸಂಘಟನೆಗಳು. ಒಂದು ಬ್ಯಾನ್ ಆದಾಗ ಅದು ಬೇರೆ ಹೆಸರಿಂದ ಪುನಃ ಅವರೇ ಮಾಡುದು. ಇದು ಆಗುವ ಚಾನ್ಸ್ ಉಂಟಂತ ನಿಮ್ಗೆ ಅನಿಸ್ತಾ ಉಂಟಾ? ಹೌದು, ಆಗೋ ಚಾನ್ಸಸ್ ಇರ್ತದೆ. ಯಾಕಂತ ಹೇಳಿದ್ರೆ ಈಗ ನಾವು ಏನ್ ಹೇಳ್ತಾರೆ ಅವರು, ಈಗ ಆಯ್ತು ಇದೊಂದು ಬ್ಯಾನ್ ಆಯ್ತು ಗೇಮ್, ಇನ್ನೊಂದು ಗೇಮಿಗೆ ಹೋಗುವ. ಈಗ ಹೇಳಿದಾಗೆ ಜೀವನ್ ಅವ್ರು ಹೇಳಿದ್ರು, ಟಿಕ್ಟಾಕ್ ಬ್ಯಾನ್ ಆಯ್ತು, ಪಬ್ಜಿ ಬ್ಯಾನ್ ಆಯ್ತು. ಪಬ್ಜಿ ಹಾಗೆ ಬೇರೆ ಗೇಮ್ ಇದೆ, ಫೈರ್ ಅದೇ ಹೇಳಿದ್ರು. ಸೊ ಆ ತರ ಗೇಮಿಗೆ ಆಗ ಏನಾಗ್ತದೆ, ಇದು ಒಂದು ಬ್ಯಾನ್ ಆಯ್ತಲ್ಲ ಪರವಾಗಿಲ್ಲ, ಆ ಗೇಮ್ ಇದೆ ಅದಕ್ಕೆ ಹೋಗುವ ಅಂತ ಹೇಳುವಾಗ ಇಲ್ಲಿ ಎಷ್ಟು ಜನ ಅದನ್ನು ಡೌನ್ಲೋಡ್ ಮಾಡ್ತಾರೆ, ಅಷ್ಟೇ ಜನ ಅದನ್ನು ಡೌನ್ಲೋಡ್ ಮಾಡ್ಕೊಳ್ತಾರೆ. ಅದು ಆಗ ಏನ್ ಮಾಡ್ತಾರೆ, ಈಗ ಒಂದು ವೇಳೆ ಅದರಲ್ಲಿ ಸಹ ಒಂದು ಶೇರ್ ಚೀನಾದಂತ ಇದ್ರೆ ಆಗ ಆ ಗೇಮಿಗೆ ಅವರ ಶೇರ್ ಅನ್ನು ಜಾಸ್ತಿ ಮಾಡ್ತಾರೆ. ಸೊ ಇದು ಸಹ ನಮ್ಗೆ ಪ್ರಾಬ್ಲಮ್ ಆಗುವ ಚಾನ್ಸಸ್ ಇರ್ತದೆ. ಸೊ ನಾವು ಅದನ್ನ ನೋಡ್ಕೊಳ್ಬೇಕು. ಜೀವನ್ ಅವ್ರು ಹೇಳಿದ್ರು, ನಮ್ಮ ದೇಶದ ಯಾರು ಆಪ್ ಇದು ಮಾಡ್ತಾರೆ ಅವರಿಗೆ, ಇಲ್ಲೇ ಮಾಡುವವರಿಗೆ ಅದನ್ನು ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ಬೇಕು. ಸೊ ನಾವು ಇದನ್ನು ಇಂಡಿಯಾದಲ್ಲಿ ಆಗುವ ಒಂದು ಆಪ್ ಅಥವಾ ಯಾವ್ದಾದ್ರು ಗೇಮ್ಸ್ ಇದೆಯಾ ಅದಕ್ಕೆ ನಾವು ಒತ್ತನ್ನು ಕೊಟ್ರೆ ಒಳ್ಳೇದಂತ ಹೇಳ್ಬೋದು. ಯಾಕಂದ್ರೆ ನನ್ನ ಪ್ರಶ್ನೆ ಪ್ರಕಾರ ಇಂಥದ್ದು ಇಲ್ಲದೆ ಇದ್ರೂ ಕೂಡ ಮನುಷ್ಯ ಸಮಯವನ್ನು ಸದುಪಯೋಗ ಪಡ್ಲಿಕ್ಕೆ ಆಗತ್ತೆ. ನಾವು ಒಂದು ಇಲ್ಲ ಹೇಳಿದ ಕೂಡಲೇ ಇನ್ನೊಂದು ಆಡುವಂತ ಸ್ವಿಚ್ ಆಫ್ ಮಾಡುವ ಇನ್ನೊಂದು ಕಡೆ ಹೋಗುದು, ಅದು ಎಲ್ಲಿ ಮುಟ್ಟುದಿಲ್ಲ ಅಂತ ನಂಗೆ ಅನಿಸ್ತಾ ಉಂಟು. ಯುವ ಜನಾಂಗ ನಾವು ಏನು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದು ಬಿಟ್ಟು ಈಗ ಆಡುವುದಕ್ಕಿರ್ಬೋದು ಅಥವಾ ಇಂಥದ್ದು ಟೈಮ್ ವೇಸ್ಟ್ ಮಾಡೋದು, ಏನಾದರೂ ಬೇರೆ ಆಲ್ಟರ್ನೇಟಿವ್ ಇಲ್ವಾ ನಮಗೆ? ಏನಾದರೂ ಒಂದು ಹೋದ್ರೆ ಇನ್ನೊಂದು ಬರುತ್ತೆ ಅನ್ನುವಂಥ ಧೈರ್ಯ ಇದೆಯಾ ಅಂತ? ಅಲ್ಲ, ಧೈರ್ಯ ಇಟ್ಕೊಳ್ಳೋದು ಅದು ಅವರವರಿಗೆ ಬಿಟ್ಟದ್ದು. ನಾವು ಪಬ್ಜಿ ಬ್ಯಾನ್ ಆಯ್ತು, ಅದರದ್ದು ಡಿಸ್ಅಡ್ವಾಂಟೇಜಸ್ ಎಲ್ಲ ಗೊತ್ತುಂಟು. ಪಬ್ಜಿ ಬ್ಯಾನ್ ಆದ್ಮೇಲೆ ಸಹ ಇನ್ನೊಂದಕ್ಕೆ ಹೋಗುವ ಒಂದು ಇರಬಾರ್ದು ಅಂತ ಹೇಳ್ತೀರಾ? ಇರಬಾರ್ದು ಅಂದ್ರೆ ಈಗ ಬೇರೆ ಎಷ್ಟು ಯೂಸ್ಫುಲ್ ಆಪ್ಸ್ ಉಂಟು, ಅನೇಕ ಯೂಸ್ಫುಲ್ ಆಪ್ಸ್ ಉಂಟು. ಇಂಡಿಯನ್ ಆಪ್ಸ್ ಸಹ ತುಂಬಾ ಉಂಟು. ಈಗ ಯಾಕೆ ಎಲ್ರು ಬರೀ ಆ ಪಬ್ಜಿ ಬ್ಯಾನ್ ಆಯ್ತು ಫೈನ್, ಆದ್ರೆ ಪಬ್ಜಿ ಒಟ್ಟಿಗೆ ಬೇರೆ 118 ಆಪ್ಗಳು ಬ್ಯಾನ್ ಆಗಿದೆ. ಆದ್ರೆ ಯಾರು ಅದಕ್ಕೆ ಇದೇ ಆಗ್ತಾ ಇಲ್ಲ. ಪಬ್ಜಿ ಮಾತ್ರ ಯಾಕೆ ಅಷ್ಟು ಫೇಮಸ್ ಆದದ್ದು ಅಂತ ಹೇಳಿ. ಸೊ ಪಬ್ಜಿ ಫೇಮಸ್ ಆದ್ರೆ ಅಷ್ಟು ಎಲ್ರು ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಸೊ ಅವರಿಗೆ ಅದು ಬೇಡ ಇನ್ನೊಂದು ಬರ್ತದೆ ಹೇಳುವವರಿಗೆ ಅದು ಮ್ಯಾಟರ್ ಆಗುದಿಲ್ಲ. ಹಾಗಂತ ಆಪ್ಸ್ ಅಲ್ಲಿ ನಾವು ಮ್ಯೂಸಿಕ್ ಕಲೀಲಿಕ್ಕೆ ಆಪ್ಷನ್ಸ್ ಇರ್ತದೆ, ಹಾಗೆ ಆಪ್ಸ್ ಇರ್ತದೆ, ಎಕ್ಸ್ಟ್ರಾ ಕರಿಕ್ಯುಲರ್ ಮಾಡ್ಲಿಕ್ಕೆ ಇರ್ತದೆ. ಸೊ ಈಗ ಆಕ್ಚುಲಿ ಕೋವಿಡ್ ಟೈಮ್ ಅಲ್ಲಿ ಮನೆಯಿಂದ ಹೊರಗೆ ಹೋಗ್ಬಾರ್ದು ಹೇಳಿದ್ರೆ ಯಾರಿಗೆ ಆಪ್ಷನ್ ಇಲ್ಲ, ಪಬ್ಜಿ ಅಂತ ಹೇಳಿ ಎನಿಸ್ತಾರೆ. ಆದ್ರೆ ಪಬ್ಜಿ ಮಾತ್ರ ಅಲ್ಲ, ಬೇರೆ ಅನೇಕ ಯೂಸ್ಫುಲ್ ಥಿಂಗ್ಸ್ ಉಂಟು. ಈಗ ನಾವು ಆ ಮೊಬೈಲ್ ಅನ್ನು ಅಥವಾ ಸ್ಮಾರ್ಟ್ ಫೋನ್ ಅನ್ನು ಒಳ್ಳೆಯ ಇದಕ್ಕೆ ನಾವು ಯೂಸ್ ಮಾಡ್ಕೊಂಡ್ರೆ ಯಾವುದು ಇದಾಗುದಿಲ್ಲ ಅಂತ ಹೇಳುದು, ವೇಸ್ಟ್ ಅಂತ ಹೇಳಿ ಅಥವಾ ಕೆಟ್ಟ ಇಂಟೆನ್ಷನ್ ಇರುವುದಿಲ್ಲ. ಸೊ ಅದು ಒಳ್ಳೆ ಇದಕ್ಕೆ ಯೂಸ್ ಆಗ್ತದೆ. ಈಗ ಜೀವನ್ ಅವರೇ, ಟಿಕ್ಟಾಕ್ ಬ್ಯಾನ್ ಆದಾಗ ಅದಕ್ಕೆ ಒಂದು ಆಲ್ಟರ್ನೇಟಿವ್ 50 ಬಂತಂತೆ ಬೇರೆ ಅಂತದೇ ರೀತಿ. ಸೊ ಈಗ ನಾಳೆ ಪಬ್ಜಿ ಕೂಡ ಹೋದ್ರೆ ಇನ್ನೊಂದು ಕೆಲವು ದಿನಗಳಲ್ಲಿ ಒಂದು 50 ಅಥವಾ 100 ಬಂದ್ರೂ ಬರಬಹುದು. ಸೊ ಅದಕ್ಕೆ ಹೇಗೆ ಪ್ರಚಾರ ಸಿಗತ್ತೆ? ಟಿವಿಗಳಲ್ಲಿ ಪೇಪರಲ್ಲೆಲ್ಲ ಅಂತ ಆಡ್ಗಳು ಬರುದಿಲ್ಲ, ಆದ್ರೂ ಅದು ಅಷ್ಟು ಫೇಮಸ್ ಹೇಗೆ ಆಗುತ್ತೆ? 18 ಕೋಟಿ ಜನ ಬಳಸ್ತಾ ಇದ್ರು ಅಂತ ಹೇಳಿದ್ರೆ, ಇದು ಒಂದು ಪೇಪರ್ ಆರ್ಟಿಕಲ್, ಒಳ್ಳೆ ಆರ್ಟಿಕಲ್ ಬಂದ್ರೆ ಓದೋರು ಒಂದು 10,000 ಪ್ರಿಂಟ್ ಆಗಿ ಪೇಪರಲ್ಲಿ 100 ಜನ ಓದ್ತಾರೆ ಇಲ್ವಾ ಆ ಮಾಹಿತಿಯನ್ಗೋಸ್ಕರ? ಇದು ಹೇಗೆ ನಿಮ್ಮ ಪ್ರಕಾರ ಟೆಕ್ನಿಕಲ್ ಅಷ್ಟು ವೈರಲ್ ಆಗುತ್ತೆ? ಪ್ರಚಾರ ಹೇಗೆ ಆಗ್ತದಂತೆ ಅಂದ್ರೆ, ನಾನೊಂದು ಸಿಂಪಲ್ ಆಗಿ ಹೇಳ್ತೇನೆ. ಈಗ ಒಂದು ಪಬ್ಜಿ ಹೋಯ್ತು, ಇವತ್ತು ನ್ಯೂಸ್ ನೋಡಿದ್ರೆ ನ್ಯೂಸಲ್ಲಿ ಅದೇ ಇರ್ತದೆ, ಪಬ್ಜಿ ಹೋಯ್ತು ಬ್ಯಾನ್ ಆಯ್ತು, ಹಾಗೆ ರೆಡ್ ಇದರಲ್ಲೆಲ್ಲ ಹೆಡ್ಲೈನ್ಸ್ ಕೊಡ್ತಾರೆ. ಅದೀಗ ನಾಳಿದ್ದು ಒಂದು 2 ದಿನ ಬಿಟ್ಟು ಪಬ್ಜಿ ತರ ಇನ್ನೊಂದು ಗೇಮ್ ಬಂದ್ರೆ ಅದೇ ನ್ಯೂಸ್ ಅವ್ರು ಇನ್ನೊಮ್ಮೆ ಹಾಕ್ತಾರೆ, ಪಬ್ಜಿ ಹೋಯ್ತು ಇನ್ನೊಂದು ಬಂತಂತ. ಸೊ ಅಲ್ಲೇ ಪ್ರಚಾರ ಸಿಕ್ತು, ನಮ್ಮ ಮೀಡಿಯಾದಲ್ಲೇ ಸಿಗ್ತದೆ. ಇನ್ನೊಂದು ಹೇಳ್ಬೋದು, ಟಿಕ್ಟಾಕ್ ಇದು ಹೇಳಿದ್ರೆ, ಟಿಕ್ಟಾಕ್ ಹೋಯ್ತು, ರೀಲ್ ಅಂತ ಬಂತು ಇನ್ಸ್ಟಾಗ್ರಾಮ್ ಅದು ಆಲ್ರೆಡಿ ಪಬ್ಲಿಷ್ಡ್ ಪ್ಲಾಟ್ಫಾರ್ಮ್. ಸೊ ಅದಕ್ಕೆ ಪ್ರಚಾರ ಅಂತ ಬೇಕೆ ಅಂತಾನೆ ಇಲ್ಲ, ಆಲ್ರೆಡಿ ಎಷ್ಟೋ ಮಿಲಿಯನ್ಸ್ ಆಫ್ ಜನ ಅದನ್ನು ಯೂಸ್ ಮಾಡ್ತಿದ್ದಾರೆ. ಸೊ ಟಿಕ್ಟಾಕ್ ಹೋಯ್ತು, ರೀಲ್ ಅಂತ ಅವರ ಆಪ್ ಒಳಗೇನೆ ಬಿಟ್ರು. ಸೊ ಎಲ್ಲರೂ ಕೂಡ ಈಗ ಯೂಸ್ ಮಾಡ್ತಿದ್ದಾರೆ. ಸೊ ಅದೇ ರೀತಿ ಈಗ ಪಬ್ಜಿ ಹೋಯ್ತು, ಪಬ್ಜಿ ತರಾನೇ ಇನ್ನೊಂದು ಆಲ್ರೆಡಿ ಇರುವಂತಹ ಗೇಮ್ ಉಂಟಲ್ಲ, ಈಗ ಫ್ರೀ ಫೈರ್ ಆಗಿರ್ಬೋದು ಅಲ್ವಾ, ಬೇರೆ ಯಾವುದಾದ್ರು ಗೇಮ್ ಸಣ್ಣ ಮಟ್ಟದಲ್ಲಿ ಇರ್ಬೋದು, ಅದನ್ನು ಪಬ್ಜಿ ತರ ಯಾಕೆ ಮಾಡಬಾರ್ದು ಅಂತ ಅವರು ಸ್ವಲ್ಪ ಥಿಂಕ್ ಮಾಡಿ ಆ ತರ ಮಾಡಿದ್ರೆ ಆಲ್ರೆಡಿ ಇರುವಂತಹ ಗೇಮೇ ಡೆವಲಪ್ ಮಾಡಿದ್ರೆ ಯೂಸರ್ಸ್ ಜಾಸ್ತಿ ಆಗ್ತಾರಂತ ಆ ಪ್ಲಾನ್ ಅಲ್ಲಿ ಕೂಡ ಹೋಗ್ಬೋದು. ಹಾಗಾದ್ರೆ ಮನಸ್ಸು ರಿಲ್ಯಾಕ್ಸ್ ಆಗ್ಲಿಕ್ಕೆ ಆಡ್ತಾನಂತ ಅನಿಸ್ತಾ ಉಂಟಾ, ಅಥವಾ ಒಬ್ಬ ಹೇಳಿದನ್ನು ಎನ್ನುವ ಕಾರಣಕ್ಕೆ ಆಡ್ತಾನಂತ ಅನಿಸ್ತಾ ಉಂಟಾ, ಅಥವಾ ಆಡದಿದ್ರೆ ನನ್ನನ್ನು ಏನೋ ಅನ್ಕೊಳ್ತಾರೆ, ನಾನು ಏನು ಗೊತ್ತಿಲ್ಲದವ ಅಂತ ಅಥವಾ ಗೊತ್ತಿಲ್ಲದವಳು ಅಂತ ಅನ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಆಡ್ತಾ ಇದ್ದಾರೆ? ನೀವು ಹೇಳಿದ 3 ಕಾರಣಕ್ಕೆ ನಾನು ಒಪ್ಪಿಕೊಳ್ತೇನೆ. ಒಂದು ಹೇಳುದು ಅಂತ ಹೇಳಿದ್ರೆ, ಕೆಲವರು ಹೇಳ್ತಾರೆ ನನ್ಗೆ ತುಂಬಾ ಬೇಜಾರಾಗಿದೆ, ಡಿಪ್ರೆಸ್ಡ್ ಆಗಿದ್ದೇನೆ,
ಪಬ್ಜಿ ಆಡುವ, ಪಬ್ಜಿಯಲ್ಲಿ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಅಂದ್ರೆ ಅದರಲ್ಲಿ ತುಂಬಾ ಜನ ಆಡ್ಬೋದಲ್ಲ ಒಟ್ಟಿಗೆ. ಸೊ ಅಲ್ಲಿ ಮಾತಾಡುವಾಗ ಒಂದ್ ಸ್ವಲ್ಪ ಡಿಪ್ರೆಸ್ಡ್ ಆಗಿದ್ದದೆಲ್ಲ ಮರಿಬಹುದು ಅಂತ ಹೇಳ್ತಾರೆ. ಇನ್ನೊಂದು ಎರಡನೇದು ನೀವು ಹೇಳಿದ್ರಿ ಏನು ಆಡದಿದ್ರು ಇದೆಲ್ಲ. ಇನ್ನೊಂದೆಂತ, ಈಗ ಫ್ರೆಂಡ್ಸ್ ಕೆಲವರಿಗೆ ಒಂದು ಗ್ರೂಪ್ ಅಂತ ಇದ್ರೆ ಆ ಗ್ರೂಪ್ ಅಲ್ಲಿ ಒಂದು 3 ಜನ ಪಬ್ಜಿ ಆಡ್ತಾ ಇರ್ತಾರೆ. ಒಬ್ಬ ಅದರಲ್ಲಿ ಗಾಂಧಿ ಪೀಸ್ ಅಂತ ಅನ್ಕೊಳ್ಳಿ. ಆಗ ಅವನು ಏನ್ ಹೇಳ್ತಾನೆ, ನಾನು ಆಡುದಿಲ್ಲ ಮಾರೆ ಅಂತ. ಹಾಗಲ್ಲ, ಇಲ್ಲ ನೀನೊಮ್ಮೆ ಟ್ರೈ ಮಾಡು, ಅದಕ್ಕೆ ಇವರೆಲ್ಲ ಹೇಳ್ತಾ ಇದ್ದಾರೆ ಮಾಡ್ತಾರೆ. ಆಮೇಲೆ ಅದನ್ನು ಅವನು ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಅದು ಅವನಿಗೆ ಅದು ಅಡಿಕ್ಟ್ ಆಗಿ ಹೋಗ್ತದೆ. ಸೊ ನಾನು ಹೇಳೋ ಪ್ರಕಾರ ಪಬ್ಜಿ ಅದು ಲೈಕ್ ಆ ಮನಸ್ಥಿತಿ, ಅವರವರ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರ್ತದೆ. ಯಾಕಂತ ಹೇಳಿದ್ರೆ ಈಗ ನನ್ನ ಎಕ್ಸಾಂಪಲ್ ನಾನು ಕೊಡದಿದ್ರೆ ನಾನು ಪಬ್ಜಿ ಆಡುದಿಲ್ಲ. ನನಗೆ ಪಬ್ಜಿ ಆಡುವವರನ್ನು ನೋಡುವಾಗ ನನಗೆ ಸಿಟ್ಟು ಬರ್ತದೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಹಾಗೆ ಆಗ್ತದೆ. ಪಬ್ಜಿ ಆಡುವ ಇದಕ್ಕೆ ಗಲಾಟೆ ಆಗ್ಲಿಕ್ಕೆ ಉಂಟು ಕೆಲವೊಮ್ಮೆ. ಸೊ ಹೇಳಿದ್ದು ಕೇಳುದಿಲ್ಲ, ತಮ್ಮನವರಾಗ್ಲಿ ಅಣ್ಣನವರಾಗ್ಲಿ ಆಡ್ತಾ ಇರ್ತಾರೆ, ಕದ್ರೆ ಕೇಳುದಿಲ್ಲ, ಏನಾರು ಒಂದು ಕೆಲಸ ಹೇಳಿದ್ರೆ ಅದನ್ನು ಮಾಡುದಿಲ್ಲ. ಸೊ ಆ ಕಾರಣಕ್ಕಾಗುವಾಗ ಯಾಕೆ ಈ ಗೇಮ್ ಒಂದು ಹೋಗ್ಲಿ ಮಾರೆ ಅಂತ ನಾನೇ ತುಂಬಾ ಸತಿ ಹೇಳಿದ್ದು ಉಂಟು. ಸೊ ಆ ಕಾರಣಕ್ಕೆ ಅದು ಅವರವರ ಮನಸ್ಥಿತಿಗೆ ಬಿಟ್ಟದ, ಅವ್ರು ಹೇಗೆ ಅದನ್ನು ತಗೊಳ್ತಾರೆ. ಕೋಟ್ಯಾಂತರ ತಂಗಿಯಂದಿರ ಅಮ್ಮಂದಿರೆಲ್ಲ ಶಾಪ ಇವತ್ತು ತಟ್ಟಿತೇನೋ ಅಂತ ಅನಿಸ್ತಾ ಇದೆ. ಕರೆಕ್ಟ್ ಅಣ್ಣಂದ್ರಿ. ಹಾಗಾದ್ರೆ ನಾವು ಇದು ತಾಯಂದಿರು ಅಥವಾ ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನು ಸಕಾರಾತ್ಮಕವಾಗಿ ಕೆಲಸಕ್ಕೆ ಹಾಕುವುದ್ರಿಂದ ಬಹುಶಃ ಇದಕ್ಕೆ ಹೋಗ್ಲಿಕ್ಕಿಲ್ಲ ಭವಿಷ್ಯದಲ್ಲಿ ಬೇರೆ ಬಂದ್ರು ಅಂತ ಅನಿಸ್ತಾ ಉಂಟಾ? ಅಥವಾ ಮನೆಯಲ್ಲಿ ಅಪ್ಪ ಅಮ್ಮ ಒಮ್ಮೆ ಏನಾದರೂ ಮಾಡ್ಕೊಳ್ಳಿ ಅಂತೇಳಿ ಎನ್ನುವ ಕಾರಣಕ್ಕೇನೆ ಇದು ಆಡ್ಲಿ ಅಂತೇಳಿ ಕೊಡ್ತಾರಂತ ಅನಿಸ್ತಾ? ಇಲ್ಲ, ಅದು ಎರಡೂ ರೀಸನ್. ಕೆಲವೊಮ್ಮೆ ಏನಾಗ್ತದೆ, ಪೇರೆಂಟ್ಸಿಗೆ ಅವರು ಹೆತ್ತವರಿಗೆ ಟೈಮ್ ಇರುವುದಿಲ್ಲ. ವರ್ಕ್ ಇಬ್ರು ಅಂದ್ರೆ ಎಲ್ಲರೂ ಇದು ಜಾಬಿಗೆ ಹೋಗುವವರು ಇರ್ತಾರೆ. ಸೊ ಅಂತ ಇದರಲ್ಲಿ ಟೈಮಲ್ಲಿ ಅವರಿಗೆ ಮಕ್ಕಳ ಮೇಲೆ ಗಮನ ಸಹ ಹರಿಸ್ಲಿಕ್ಕೆ ಆಗುದಿಲ್ಲ. ಅವ್ರು ಏನ್ ಮಾಡ್ತಾರೆ, ಏನ್ ನೋಡ್ತಾರೆ, ಅವರು ಏನ್ ಬೇಕಾದ್ರೂ ಮಾಡ್ಲಿ, ಸುಮ್ಮನೆ ಇರ್ಲಿ ಅಂತ ಹೇಳೋ ರೀಸನ್ ಕೆಲವರು. ಮತ್ತಿನ್ನು ಕೆಲವರು ಹೇಗೆ ಹೇಳಿದ್ರೆ, ಪೇರೆಂಟ್ಸ್ ಎಷ್ಟು ಹೇಳಿದ್ರು ಕಿವಿ ಮೇಲೆ ಹಾಕೊಳ್ಳುದಿಲ್ಲ. ಕೆಲವರು ಅಂತವರು ಇದ್ದಾರೆ. ಆಡ್ಲಿಕ್ಕೆ ಬಿಡ್ಲಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸಾಧ್ಯತೆ ಇದ್ದ ಕಾರಣ ಹೆದರಿ ಇರ್ಲಿ ಅಂತೇಳಿ ಬದುಕ್ತಾನಲ್ಲ ಅಂತೇಳಿ ಒಂದು ಕರೆ ಸ್ವೀಕರಿಸಿ ಆ ಬಗ್ಗೆ ಬರ್ತೇನೆ. ನಮಸ್ಕಾರ. ಹಲೋ, ನಮಸ್ತೆ. ಹಲೋ ಹಲೋ ನಮಸ್ಕಾರ, ಹೇಳಿ, ಧ್ವನಿ ಕೇಳಿಸ್ತಾ ಉಂಟು, ಮಾತಾಡಿ. ಹಲೋ ನಮಸ್ತೆ. ನಮಸ್ತೆ, ಹೇಳಿ, ಮಾತನಾಡಿ. ಕಲ್ಲಡ್ಕ ಅಶೋಕ್ ಅವರು ಹೇಳಿ, ಮಾತಾಡಿ, ಧ್ವನಿ ಕೇಳಿಸ್ತಾ ಇದೆ. ಪಬ್ಜಿ ನಿಲ್ಲಿಸಿದ್ದು ಭಾರಿ ಇತ್ತು, ತುಂಬಾ ಉಪಕಾರ ಆಯ್ತು ಪಬ್ಜಿ ಎಂಬುದು. ಆಗಿದೆಯಾ ಮನೆಯಲ್ಲಿ? ಚೈತ್ರ ಭಟ್ರು ಹೇಳಿದ ಹಾಗೆ ಎಲ್ಲ ಮನೆಯಲ್ಲಿ ಭಾರಿ ತೊಂದರೆ. ನನಗೆ 2 ಮಕ್ಕಳಿದ್ದಾರೆ. ನಾನು ಯಾವಾಗಲೂ ಹೇಳ್ತೇನೆ ಪಬ್ಜಿ ಆಡ್ಬೇಡ ಅಂದ್ರೆ ಅವರಿಗೆ ಅದೊಂದು ಇಂಟ್ರೆಸ್ಟ್. ಅದರಲ್ಲಿ ಏನಂದ್ರೆ ನಮ್ಮ ಸಂಬಂಧ, ನಮಗೆ ಯಾರಿದ್ದಾರೆ, ನಮ್ಮ ಸಂಬಂಧಿಕರು ಯಾರು ಎಂಬುದು ಅವರಿಗೆ ಗೊತ್ತಾಗುದಿಲ್ಲ ಇದು ಒಂದು ಆಟದಲ್ಲಿ. ಕರೆಕ್ಟ್, ಹೌದು, ಹೇಳಿ ಕೇಳಿಸ್ತಾ ಉಂಟು. ಅದೇ ನಮಗೆ ಭಾರಿ ಖುಷಿಯಾಗಿದೆ, ನಿನ್ನೆಯಿಂದ ಭಾರಿ ಖುಷಿಯಾಗಿದೆ. ಅದಕ್ಕಿಂತ ಬದಲು ಯಾವುದು ಬರಬಾರದು ಮಕ್ಕಳಿಗೆ ಹಿಂದಿನ ವಿಷಯವನ್ನೆಲ್ಲ ತಿಳಿಸುವಂತ ಯಾವ್ದಾದ್ರು ಒಂದು ಕಾರ್ಯಕ್ರಮ ಬಂದ್ರೆ ಬಹಳ ಒಳ್ಳೆಯದು. ಕರೆಕ್ಟ್. ಏನ್ ಮಾಡ್ಬೋದು ಅಶೋಕ್ ಅವರೇ, ನಿಮ್ಮ ಸಲಹೆ ಏನಾದ್ರು ಕೊಡ್ಬೋದಾ? ಏನು ಮಾಡಬಹುದು? ಎಲ್ಲರ ಎದುರು ಅದೇ ಪ್ರಶ್ನೆ ಇರೋದು, ಮಕ್ಕಳನ್ನು ಹೇಗೆ ನಾವು ಅವರ ಸಮಯವನ್ನು ಯುಟಿಲೈಸ್ ಮಾಡುವಾಗೆ, ಬರೀ ಯೂಸ್ ಮಾಡುವಾಗೆ ಆಗಬಾರ್ದು, ಯುಟಿಲೈಸ್ ಮಾಡುವಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು ಪೋಷಕರು? ಏನು ಹೇಳಿ ಗುಣ ಇಲ್ಲ, ಅವರ ವಿಷಯದಲ್ಲಿ ಇರ್ತಾರೆ. ಯಾರು ಅಕ್ಕ ಯಾರು, ಆಂಟಿ ಯಾರು, ಅಣ್ಣ ಯಾರು, ತಮ್ಮ ಯಾರು, ಯಾರಿಗೂ ಯಾವುದೇ ಒಂದು ಕಾರ್ಯಕ್ರಮ ಹೋಗಲಿ ಯಾರಿಗೂ ವಿಷಯ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ನಮ್ಮ ಪರಂಪರೆಯೇ ಅದರಲ್ಲಿ ನಶಿಸಿ ಹೋಗಿದೆ ಮೊದಲ. ಕರೆಕ್ಟ್. ಎಸ್, ತುಂಬಾ ಥ್ಯಾಂಕ್ಸ್, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್, ಒಳ್ಳೆಯದಾಗಿದೆ ಕಾರ್ಯಕ್ರಮ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಸ್, ನಾನು ಆ ಬಗ್ಗೆ ಹಾಗೆ ಪ್ರಶ್ನೆ ಟೆಕ್ನಿಕಲ್ ಆಗಿ ತುಂಬ ಜನ ಈಗ ಹೇಳ್ತಾ ಇದ್ದಾರೆ, ಒಂದೇ ತರ ಕಾಣುವಂತ ಇನ್ನೊಂದು ಆ್ಯಪ್ ಅನ್ನು ತಂದ ಕೂಡಲೇ ಜನ ಅದರಿಂದ ಇದಕ್ಕೆ ಶಿಫ್ಟ್ ಆಗ್ತಾರೆ ಅಂತ. ಸೊ ಒಂದೇ ತರ ಮಾಡುವಂತಹ ವ್ಯಕ್ತಿಗಳು ಮೊದಲೇ ರೆಡಿ ಆಗಿರ್ತಾರ, ಇದು ಹೋದ್ರೆ ನಾವು ಇನ್ನೊಂದು ನಮ್ಮ ಹತ್ರ ತಯಾರಾಗಿದೆ. ಡೆಫಿನೆಟ್ಲಿ ಇದೊಂದು ಈಗ ನಾವು ನೋಡ್ಲಿಕ್ಕೆ ಹೋದ್ರೆ ಅದೊಂದು ಗೇಮ್, ಈಗ ಪೇರೆಂಟ್ಸ್ ಸೈಡ್ ಇಂದ ನೋಡ್ಲಿಕ್ಕೆ ಹೋದ್ರೆ ಅದೊಂದು ಬೇಡ ಮಾರೆ, ಒಮ್ಮೆ ಬ್ಯಾನ್ ಆಗ್ಲಿ ಅಷ್ಟೇ ಗೊತ್ತಿರೋದು, ನಮ್ಗೆ ಗೊತ್ತಿರೋದು ಅದು ಗೇಮ್ ಅಂತ. ಆದ್ರೆ ಗೇಮ್ ಡೆವಲಪರ್ಸ್ ಮೈಂಡ್ ಸೆಟ್ ಹೇಗಿರ್ತದೆ ಅಂದ್ರೆ ಅದೊಂದು ನಮ್ಗೆ ಬಿಸ್ನೆಸ್ ಅಂತ. ಸೊ ಅವರು ಕೂಡ ಕಾಯ್ತಿರ್ತಾರೆ ಪಬ್ಜಿ ಒಮ್ಮೆ ಹೋಗ್ಲಿ, ಅದರ ತರ ನಾವು ಒಂದು ಗೇಮ್ ಬಿಡುವ ಅಂತ. ಕರೆಕ್ಟ್. ಈಗ ಇಂಡಿಯಾದಲ್ಲೇ ಒಂದಷ್ಟು ಜನರು ರೆಡಿ ಆಗಿರ್ಬೋದು ಅವರ ಪ್ಲಾನ್ ಮುಖಾಂತರ. ಇಂಡಿಯಾದಲ್ಲಿ ಡೆವಲಪ್ ಆದ್ರೆ ಪಬ್ಜಿ ತರ ಗೇಮ್ ಒಂದು ಸೈಡ್ ಇಂದ ಡೆಫಿನೆಟ್ಲಿ ಒಳ್ಳೇದೆ, ಆದಾಯ ಇಂಡಿಯಾಕ್ಕೆ ಬರ್ತದೆ, ಒಂದು ಸೈಡ್ ಅಲ್ಲಿ ಒಳ್ಳೇದೆ. ಈಗ ಒಂದಷ್ಟು ಜನ ನೋಡುವವರು ಹೇಳ್ಬೋದು
ಈಗ ಪಬ್ಜಿ ಹೋಯ್ತು, ಇನ್ನೊಂದು ಗೇಮ್ ಯಾಕೆ ಬರ್ಲಿಕ್ಕೆ ಇವಾಗ ಹೇಳ್ತಿದ್ದಾನೆ ಅಂತ. ಇಂಡಿಯಾದಲ್ಲಿ ಬರದಿದ್ರೆ ಬೇರೆ ಕಂಟ್ರಿ ಅವ್ರು ಮಾಡೇ ಮಾಡ್ತಾರೆ, ಬಿಡುದಿಲ್ಲ. ಡೆಫಿನೆಟ್ಲಿ ಬೇರೆ ಕಂಟ್ರಿ ಅವ್ರು ಬಿಡುದಿಲ್ಲ. ಸೊ ಅದಕ್ಕಿಂತ ಮಿತ್ರ ರಾಷ್ಟ್ರಗಳೇ ಮಾಡಿದ್ರೆ ನಮ್ಗೇನು ಉಪಾಯ? ಹೌದು, ಅದಕ್ಕಿಂತ ಇಂಡಿಯಾದಲ್ಲೇ ಬಂದ್ರೆ ತುಂಬಾ ಒಳ್ಳೇದು ಅಂತ ಹೇಳುದು ನಾನು. ಕರೆಕ್ಟ್. ಎಸ್, ಅವರೊಂದು ಹೇಳಿದ್ರು, ನಮ್ಮ ಕಲ್ಚರ್ ನಮ್ಮ ತುಂಬಾ ಜನರಿಗೆ ಗೊತ್ತಿಲ್ಲ. ನಮ್ಮ ಕಲ್ಚರಲ್ಲಿ ಈಗ ವಂಶ ವೃಕ್ಷ ಅಂತ ಇರುತ್ತೆ, ನಮ್ಮ ಅಜ್ಜ ಯಾರು, ನಮ್ಮ ಪಿಜ್ಜ ಯಾರು, ನಮ್ಮ ಕುಟುಂಬ ಅಂತೇಳಿ ಕೆಲವು ರಿಲೇಶನ್ಶಿಪ್ಗಳೇ ಗೊತ್ತಿರೋದಿಲ್ಲ. ಅತ್ತಿಗೆ ಅಂದ್ರೆ ಏನಂತ, ಯಾರು ಅಂತ ಹೆಸರು ಕೇಳಿರ್ತೆ ಎಲ್ಲ ಓದಿರುವಾಗ. ಸೊ ಅದೆಲ್ಲ ಕಲಿಸುವಂತ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆದ್ರೆ ಅಪ್ಪ ಅಮ್ಮಂದಿರು, ಆಗ ಇದೆಲ್ಲವೂ ವೇಸ್ಟ್ ಅಂತ ಅನಿಸ್ತಾ ಉಂಟಾ ಎಲ್ಲಿ ತನಕ ಅಂತ ನಿಮ್ಗೆ? ಹಾ, ಅಂದ್ರೆ ನಮ್ಮ ಮನೆಯವರೇ ಅಂದ್ರೆ ಒಂದು ಏನು ಸಂಬಂಧ ಅಂತ ಹೇಳ್ತೇವೆ ನಾವು, ಅದ್ರ ಬಗ್ಗೆ ಎಲ್ಲ ಒಂದು ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅಥವಾ ಕಲ್ಚರ್ ನಮ್ಮ ಕಲ್ಚರ್ ಏನು ಅದನ್ನೆಲ್ಲ ಹೇಳ್ತಾ ಇದ್ರೆ ಅದೊಂದು ಒಂದು ಯೂಸ್ಫುಲ್ ಅಂತ ಹೇಳ್ಬೋದು. ಈಗ ಹೆಣ್ಣು ಮಕ್ಕಳನ್ನು ಅಡುಗೆಗೆ ಯೂಸ್ ಮಾಡಿ ಬಂದು ಕಲಿಸಿಕೊಡೋದಿರ್ಬೋದು, ಅಥವಾ ಭಗವದ್ಗೀತೆ. ಈಗ ಹೆಚ್ಚು ಇದು ಪಬ್ಜಿ ಅಡಿಕ್ಟೆಡ್ ಅಂತ ಬಂದದ್ದೇ ಈ ಲಾಕ್ಡೌನ್ ಟೈಮಲ್ಲಿ. ಯಾಕಂತ ಹೇಳಿದ್ರೆ ಈ ಲಾಕ್ಡೌನ್ ಟೈಮಲ್ಲಿ ಒಂದು 33 ಮಿಲಿಯನ್ ಜನ ಅದನ್ನ ಡೌನ್ಲೋಡ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ನಮ್ಮ ಇಂಡಿಯಾದಲ್ಲಿ, ಸೊ ಆ ಕಾರಣದಿಂದ ಲೈಕ್ ಒಂದು ಹೇಳುದು, ಈಗ ಲಾಕ್ಡೌನ್ ಅನ್ನು ಬರೀ ಪಬ್ಜಿ ಗೇಮ್ ಅಥವಾ ಬೇರೆ ಗೇಮ್ ಗಳಿಗೆ ಹಾಕೋ ಬದಲು ಬೇರೆ ಆಕ್ಟಿವಿಟೀಸ್ ಮಾಡ್ಬೋದು. ಯಾಕೆ ಹೇಳುದು, ಲಾಕ್ಡೌನ್ ಅಲ್ಲಿ ಮನೆಯಲ್ಲೇ ಇದ್ರು ಮನೆಯಲ್ಲಿ ಬೇರೆ ಮಾಡ್ಬೋದಲ್ಲ. ಈಗ ಏನು ಪೇಂಟಿಂಗ್ಸ್ ಮಾಡ್ಬೋದು ಅಥವಾ ಕ್ರಾಫ್ಟ್ ಕಲಿಬಹುದು. ಈಗ ಯೂಟ್ಯೂಬ್ ಅಲ್ಲಿ ಎಲ್ಲ ಕ್ರಾಫ್ಟ್ ಅಥವಾ ಪೇಂಟಿಂಗ್ಸ್ ಬಗ್ಗೆ ಬರ್ತದೆ, ವಿಡಿಯೋಸ್ ಎಲ್ಲ ಸಿಗ್ತದೆ ನಮ್ಗೆ, ನೋಡಿದ್ರೆ ಅದನ್ನು ಕಲಿಬಹುದು. ಅಥವಾ ಈಗ ಹೇಳುದು ಇಂಡಿಯಾದಲ್ಲಿ ಒಂದು ಬೀಚ್ ಅನ್ನೇ ಚಂದ ಮಾಡಿದ್ದಾರೆ ಅಂತ ಹೇಳಿ ನಾವು ಕೇಳಿದ್ದೇವೆ. ಹೌದು, ಈಗ ನಮ್ಮ ಕರಾವಳಿ ತಗೊಳಿದ್ರೆ ಇಂಡಿಯಾ ಬೀಚೇ ಇದೆ. ಸೊ ಹಾಗೆ ಈಗ ಹೆಣ್ಮಕ್ಳಾದ್ರೂ ಆಗ್ಬೋದು, ಇದು ಎಂತ ಮನೆಯಲ್ಲಿ ಅಡಿಗೆ ಕಲಿಬಹುದು. ಎಕ್ಸಾಂಪಲ್ ನಾನು ತುಂಬಾ ಅಡಿಗೆ ಕಲ್ತಿದ್ದೇನೆ. ಸೊ ಅದ ಕಾರಣ ಹೇಳ್ತಾ ಇದ್ದೇನೆ, ಯೂಸ್ ಮಾಡ್ಕೊಳ್ಬಹುದು. ಕರೆ ಸ್ವೀಕರಿಸಿ ಬರ್ತೇನೆ ಆ ಬಗ್ಗೆ. ನಮಸ್ಕಾರ. ಹಲೋ ಗುರುವಪ್ಪನವರೇ, ನಮಸ್ಕಾರ, ಹೇಳಿ, ಮಾತನಾಡಿ. ಹಲೋ ನಮಸ್ಕಾರ, ಹೇಳಿ ಗುರುವಪ್ಪನವರೇ, ನಿಮ್ಮ ಅಭಿಪ್ರಾಯ. ಹಲೋ, ಕೇಳಿಸ್ತಾ ಉಂಟು, ಧ್ವನಿ ಕೇಳಿಸ್ತಾ ಇದೆ. ಹಲೋ, ಧ್ವನಿ ಕೇಳಿಸ್ತಾ ಉಂಟು ಸರ್, ಮಾತಾಡಿ. ಹಲೋ ಸರ್, ಮಾತಾಡಿ ಸರ್. ಹಲೋ ಹಲೋ, ಇದು ಉಂಟಂತ ಕೇಳ್ತಲ್ವಾ? ಹೌದು, ಸೂಪರ್ ಆಗಿ ಕೇಳಿಸ್ತದೆ, ಹೇಳಿ. ಇದು ಪಬ್ಜಿ ಮಾಡಿದ್ರಲ್ಲ, ಕ್ಯಾನ್ಸಲ್ ಮಾಡಿದ್ರಲ್ಲ, ಇದು ಮೋದಿಗೆ ಧನ್ಯವಾದ ಅಂತ ಹೇಳ್ಬೇಕು. ಆಯ್ತಾ? ಇದು ಭಾರತದ ಎಷ್ಟೋ ಮಕ್ಕಳ ನಮ್ಮ ಸಂಸಾರದ ಜೀವನ ಉಳಿತಾಯ ಆಗಿದೆ, ಹೌದಲ್ಲ? ಎಷ್ಟು ನಮ್ಮ ಫ್ಯಾಮಿಲಿ ಎಷ್ಟೋ ಉಳಿತಾಯ ಆಗಿದೆ, ಎಷ್ಟೋ ಮಕ್ಕಳು ಸುಧಾರಣೆ ಮಾಡ್ಕೊಂಡು ಅಪ್ಪನಿಗೆ ಮಕ್ಕಳಿಗೆ ಆಗಿದೆ. ಇದೊಂದು ಮಾಡಿದ ಮೋದಿಗೆ ಹಾಸಂಗ ನಮ್ಮ ಕರ್ನಾಟಕ, ಹೌದಲ್ಲ? ಇಂಥದ್ದನ್ನು ತರಬೇಕು. ಫಸ್ಟ್ ಚೈನಾವನ್ನು ಬ್ಯಾನ್ ಮಾಡಿ ನಮ್ಮ ದೇಶದ ಉಳಿತಾಯ ಮಾಡಬೇಕು. ನಮ್ಮ ಮಕ್ಕಳು ಉದ್ಧಾರ ಆಗ್ಬೇಕು, ನಾವು ಉದ್ಧಾರ ಆಗ್ಬೇಕು, ಹೌದಲ್ಲ? ಇಂಥದನ್ನೆಲ್ಲ ಚೈನಾ ನಾವು ಯಾವ ವರ್ಷ ತರಲೇಬಾರ್ದು, ಫಸ್ಟ್ ಬ್ಯಾನ್ ಮಾಡ್ಬೇಕು. ಆಯ್ತಾ? ಇಂಥದ್ದು ಮಾಡಿದ್ರಲ್ಲ ನಮ್ಮ ಗೌರ್ಮೆಂಟ್, ಅಂಥದ್ಗೆ ನನ್ನ ಧನ್ಯವಾದ, ಥ್ಯಾಂಕ್ಸ್. ಆಯ್ತಾ? ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಷ್ಟೇ ತುಂಬ ಜನ ಪೇರೆಂಟ್ಸ್ಗಳ ಮನಸ್ಸಿನಲ್ಲಿ ಇವತ್ತು ಇದೆ ಒಂದು ಖುಷಿ ಅಂತ ಹೇಳಿದ್ರೆ, ಅವರ ಮಕ್ಕಳು ಸದ್ಯಕ್ಕಂತೂ ಇನ್ನು ಯಾವುದೇ ಒಂದು ಹೊಸ ಇದಕ್ಕೆ ಚಟಕ್ಕೆ ಬೀಳಲಿಕ್ಕಿಲ್ಲ ಅಂತೇಳಿ. ಸೊ ಹಾಗಾದರೆ ಇದು ಇಷ್ಟು ದಿನ ತನಕ ಇದು ಹೀಗಿರ್ಬೋದು, ಭರವಸೆ ಇನ್ನೊಂದು ಹೊಸತು ಬರುವ ತನಕವ, ಅಥವಾ ಕಂಟಿನ್ಯೂಸ್ ಆಗಿದ್ದನ್ನು ಹೀಗೆ ಅಂದರೆ ಒಮ್ಮೆ ಆ ಲಿಂಕ್ ತಪ್ಪಿದರೆ ಮತ್ತೆ ಅವನಿಗೆ ಹೊಸತು ಅಂದರೆ ಬೇರೆ ಇದು ಅಟ್ರಾಕ್ಷನ್ ಬರಲಿಕ್ಕೆ ತುಂಬ ಲೇಟ್ ಆಗ್ಬೋದು, ಬರದೇ ಇರಲಿಕ್ಕೂ ಸಾಕು, ಅದು ಒಂದು ಅಡ್ವಾಂಟೇಜ್ ಇದೆ. ಎಷ್ಟರ ಮಟ್ಟಿಗೆ ಇದು ಒಂದು ಈ ಖುಷಿ ಉಳಿಯುತ್ತೆ ಅಂತ ಅನಿಸ್ತಾ ಉಂಟು? ತುಂಬಾ ದಿವಸ ಉಳಿಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಅಂದ್ರೆ ಈಗ ಇದು ಬ್ಯಾನ್ ಆಯ್ತು, ನೆಕ್ಸ್ಟ್ ಬೇರೆ ಬರ್ತದೆ. ಹೌದು, ಈಗ ಮಕ್ಕಳ ಹಿತದೃಷ್ಟಿಯಿಂದ ನೋಡಿದ್ರೆ ಯಾವುದು ಬರಬಾರ್ದು ಅಂತ ಹೇಳಿ ಪೇರೆಂಟ್ಸ್ನ ಹೆತ್ತವರ ಒಂದು ಇದಾಗಿರ್ತದೆ ಭಾವನೆ, ಯಾವುದು ಇನ್ನು ಬರಬಾರ್ದು, ಒಮ್ಮೆ ಅದು ಚಟ ಬಿಟ್ಟು ಹೋಗ್ಲಿ ಅಂತೇಳಿ. ಹಾಗಂತ ಈಗ ಅದು ಪಬ್ಜಿ ಚೈನಾ ಆ್ಯಪ್ ಅಂತ ಹೇಳಿ ಅವರಿಗೆ ತುಂಬಾ ಆದಾಯ ಆಗ್ತದೆ. ಅದರ ಬದಲು ಇಂಡಿಯನ್ ಆ್ಯಪ್ ಅಲ್ಲಿ ಯಾವ್ದಾದ್ರು ಹಾಗೆ ಬಂದ್ರೆ, ಸೊ ಇಂಡಿಯಾ ಸ್ವಲ್ಪ ಭಾರತ ಸ್ವಲ್ಪ ಉದ್ಧಾರ ಆಗಬಹುದು. ಹಾಗೆ ನಮ್ಮ ದೇಶದ ಹಿತದೃಷ್ಟಿಯಿಂದ ಇನ್ನೊಂದು ಬಂದ್ರೆ ಒಳ್ಳೇದು ಅಂತ ಯೋಚನೆ ಮಾಡಬಹುದು. ಹಾಗಂತ ಮಕ್ಕಳ ಹಿತದೃಷ್ಟಿ ನೋಡಿದ್ರೆ ಇನ್ನೊಂದು ಬರಬಾರ್ದು. ಮತ್ತೆ ತುಂಬಾ ಇದು ಅಂತ ಕಂಟಿನ್ಯೂ ಆಗ್ತದೆ ಅಂತ ಅನ್ಸುದಿಲ್ಲ, ಯಾಕಂದ್ರೆ ಇದು ಬಿಟ್ಟಿತ್ತು ಬೇರೆ ಯಾವುದು ಯಾರಾದ್ರೂ ಒಬ್ರು ಹುಡುಕಿ ಅದನ್ನು ತರ್ತಾರೆ ಅದನ್ನು. ಜೀವನ ಈಗ ಪ್ರಶ್ನೆ ನನ್ನ ಪ್ರಕಾರ ತುಂಬಾ ಪೋಷಕರಿಗೆ
ಚೀನಾಕ್ಕೆ ಆದಾಯ ಹೋಗೋದು ನಿಲ್ಲಿಸಿದ ಖುಷಿ ಅಲ್ಲ, ಹೌದು, ಹೌದು. ಇದು ಖುಷಿ ತನ್ನ ಮಗಳು ಸಮಯ ಉಳಿತಲ್ಲ ಹೌದು, correct, correct, correct. ನಾಡ್ದು ಇಂಡಿಯಾದ್ದು ಕೂಡ ಬಂದ್ರು ಕೂಡ ಅಷ್ಟೇ ಆತ ಕಲಿಯುವುದನ್ನು ಬಿಟ್ಟು ಇದಕ್ಕೆ ಆಡ್ಲಿಕ್ಕೆ ಕುತ್ಕೊಂಡ್ರೆ ಆಗ ಕೂಡ ಶಾಪಾಪರ ಆಗ್ತಾರೆ, ಅವರಿಗೆ ಇಂಡಿಯಾಕ್ಕೆ ಹಣ ಬಂತು ಎನ್ನುವುದು ಬರುವುದಿಲ್ಲ. ಸೊ ಅದು ಕೂಡ ಒಂದು ಪಾಯಿಂಟ್ ಅಂತ. ಡೆಫಿನೆಟ್ಲಿ ನಾನು ಈಗ 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 ಅದನ್ನೇ ಯೋಚನೆ ಮಾಡ್ತಿದ್ದೆ. ಅಂದ್ರೆ ಈಗ ಪೇರೆಂಟ್ಸ್ಗೆ ಖುಷಿ ಆದದ್ದು ಏನಂದ್ರೆ ಅದೇ ನೀವು ಹೇಳಿದಾಗೆ ಚೈನಾದ್ದು ಆ್ಯಪ್ ಹೋಯ್ತಂತಲ್ಲ, ನನ್ನ ಮಗ ಒಂದು ಪಬ್ಜಿ ಬಿಟ್ಟಲ್ಲ, ಪಬ್ಜಿ ಬಿಟ್ಟಲ್ಲ, ಪಬ್ಜಿ ಅವನನ್ನು ಬಿಟ್ಟು ಹೋಯ್ತಲ್ಲ ಅಂತ. ಅದೊಂದು ಬಿಟ್ಟು ಹೋದದ್ದು ಪಬ್ಜಿ, ಹೌದು, ಅದು ಖುಷಿ ಆದದ್ದು. ಆದ್ರೆ ಅದಕ್ಕೆ ಒಂದು ಹೋಯ್ತಂದ್ರೆ ಇನ್ನೊಂದು ಬಂದೇ ಬರ್ತದೆ. ಈಗ ಅವ್ರು ಹೇಳಿದಾಗೇನೆ ಒಂದು ಹೋದ್ರೆ ಇನ್ನೊಂದು ಬಂದೇ ಬರ್ತದೆ. ಸೊ ಅದಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈ ರೈಟ್ ಟೈಮ್ ಪೋಷಕರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಏನಾದ್ರೂ ಮಾಡಿ ಬೇರೆ ಕಡೆ ಮನಸ್ಸನ್ನು ತಿರುಗಿಲಿಕ್ಕೆ ಒಳ್ಳೆ ವಿಚಾರ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಮತ್ತೆ ಪಬ್ಜಿ ಬಗ್ಗೆ ಒಂದು ಹೇಳಲಿಕ್ಕೆ ಹೋದ್ರೆ, ಒಂದು ಅಂದ್ರೆ ಅಡ್ವಾಂಟೇಜ್ ಅಂತ ಹೇಳ್ಬೋದು ಹೇಳಿಕ್ಕೆ ಹೋದ್ರೆ, ಈಗ ನಮ್ದು ಇಂಡಿಯಾದ್ದು ಎಷ್ಟು ಟೀಮ್ಗಳು, ಪಬ್ಜಿ ಟೀಮ್ಗಳು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಸ್ಗೆ ಹೋಗಿ ಇಂಡಿಯಾದ ಹೆಸರನ್ನ ಮೇಲೆ ತಂದಿದ್ದಾರೆ. ಹಾಗೆ ಆಗಿದೆ ಅಂತ ಅದು ಒಳ್ಳೆ ವಿಷಯ. ಆದ್ರೆ ನಾನು ಹೇಳುದು, ಈಗ ಇಂಡಿಯಾದ ಆ್ಯಪ್ ಬಂದ್ರೆ ಪಬ್ಜಿ ತರಾನೇ ಅದರಲ್ಲಿ ಕೂಡ ನಾವು ಹಾಗೇನೆ ಮಾಡಿದ್ರೆ ಇಂಡಿಯಾದ ಆ್ಯಪ್ ಇಂಡಿಯಾದ ಹೆಸರನ್ನೇ ಮೇಲೆ ಕೊಂಡೋಗ್ತಿದ್ದಾರೆ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅಲ್ಲಿ, ಬೇರೆ ಬೇರೆ ಕಂಟ್ರಿಗಳ ಒಟ್ಟಿಗೆ ಇದು ಮಾಡಿ. ಕೆಲವರು ಏನಂದ್ರೆ ಈಗ ನೋಡುವಂತಹ ಯಂಗ್ಸ್ಟರ್ಸ್ಗೆ ಹೇಳುದು, ಸ್ಟೂಡೆಂಟ್ಸ್ಗೆ ಹೇಳುದು, ಕೆಲವರು ಅದರಲ್ಲೇ ಅವರ ಕರಿಯರ್ ಅನ್ನ ಗ್ರೋ ಮಾಡ್ಲಿಕ್ಕೆ ನೋಡ್ತಾರೆ, ಪಬ್ಜಿಯಲ್ಲಿ ಕರಿಯರ್ ಗ್ರೋ ಮಾಡ್ಲಿಕ್ಕೆ ನೋಡ್ತಾರೆ. ಅಂದ್ರೆ ಗೇಮರ್ಸ್ ಆಗಿ ಒಂದು ಟೂರ್ನಮೆಂಟ್ಗೆ ಹೋಗಿ ಅಲ್ಲಿ ಕಾಂಪೀಟ್ ಮಾಡಿ ಅಲ್ಲಿ ಗಳಿಸಿದಂತಹ ಹಣವನ್ನ ಹಾಗೂ ಭಾರತಕ್ಕೆ ತಂದಂತಹ ಹೆಸರಿಗೋಸ್ಕರ ಕೆಲವರು ಪಬ್ಜಿಯನ್ನ ಆಡ್ತಾರೆ. ಅದಕ್ಕೆ ಒಳ್ಳೆ ವಿಷಯ. ಅದು ಬಹುಶಃ 100ರಲ್ಲಿ 1% ಇರಬಹುದು, 100ರಲ್ಲಿ 0.01%. 99 ಜನ ಟೈಮ್ ವೇಸ್ಟ್ ಮಾಡಿ ಇಲ್ಲಿ ಆಡ್ತಾ ಇರುವಂತದ್ದು ಪ್ರಕ್ರಿಯೆ ಅಂತೇಳಿ. ಹಾಗಾದ್ರೆ ಇದು ಬಹುಶಃ ಈ ಮಧ್ಯದ ಈ ಟೈಮಲ್ಲಿ ಹೇಗೆ ಮನಸ್ಸನ್ನು ಬೇರೆ ಕಡೆ ಸೆಳೆದುಕೊಂಡು ಹೋಗ್ಲಿಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಅನಿಸ್ತಾ ಉಂಟು ಚೈತ್ರ? ಬೇರೆ ಅಂತ ಹೇಳಿದ್ರೆ ಇವಾಗ ತುಂಬಾ ಟೆಕ್ನಾಲಜಿ ಮುಂದೆ ಹೋಗಿದೆ. ಸೊ ಆದ ಕಾರಣ ತುಂಬಾ ಈಗ ಅದು ಪಬ್ಜಿ ಬಿಟ್ಟು ಅಥವಾ ಗೇಮ್ ಬಿಟ್ಟು, ಮೊಬೈಲ್ ಗೇಮ್ಸ್ ಬಿಟ್ಟು ಬೇರೆ ಇದು ಎಂತ ಬೇರೆ ವರ್ಕ್ ಅಥವಾ ಬೇರೆ ಕೋ ಕರಿಕ್ಯುಲರ್ ಆಕ್ಟಿವಿಟಿ ಅಂತ ಮಾಡಬಹುದು. ಹಾ, ಟೈಲರಿಂಗ್ ಮಾಡಬಹುದು, ಎಂಬ್ರಾಯ್ಡ್ರಿ ಕಲಿಬಹುದು. ಇವಾಗ ಅದೆಲ್ಲ ತುಂಬಾ, ಈಗ ನಿಮ್ಗೆ ಯೂಟ್ಯೂಬ್ ಅಲ್ಲೆಲ್ಲ ತುಂಬಾ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರ್ತದೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದು. ಸೊ ಅದನ್ನ ನೋಡಿಕೊಂಡು ನಾವೀಗ ಮನೆಯಲ್ಲಿ ಕಲಿಬಹುದಲ್ಲ. ಅಥವಾ ಈಗ ಕೊರೋನಾ ಲಾಕ್ಡೌನ್ ಎಲ್ರಿಗೂ ಹೆದರಿಕೆ ಇರ್ತದೆ ಮಕ್ಕಳನ್ನ ಹೊರಗೆ ಕಳಿಸ್ಲಿಕ್ಕೆ, ಬೇಡ ಅಂತ. ಸೊ ಆ ಟೈಮಲ್ಲಿ ಮನೆಯಲ್ಲಿ ಮಾಡ್ಬೋದಲ್ಲ, ಮನೆಯಲ್ಲಿ ಯೂಟ್ಯೂಬ್ ಇರ್ತದೆ ಅಥವಾ ಬೇರೆ ಯಾವ್ದಾರು ಈಗ ಎಜುಕೇಶನ್ಗೆ ಸಂಬಂಧಪಟ್ಟಂತ ಆಪ್ಸ್ಗಳಿದೆ. ಆಮೇಲೆ ನಮ್ಮ ಇದು ಸ್ಕೂಲ್ ಕಾಲೇಜ್ಗಳಿದೆ ಒಂದು ಆಪ್ ಅಂತ ಮಾಡ್ಕೊಂಡು ಅವ್ರು ಅದರಲ್ಲೆಲ್ಲ ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತಾರೆ. ಸೊ ಇದನ್ನ ನೋಡಿ ಅದನ್ನ ಮಕ್ಕಳಿಗೆ ಹೇಳಿ ಕೊಡ್ಬೋದು, ಅಥವಾ ಮಕ್ಕಳನ್ನು ಅದ್ರಲ್ಲಿ ಇನ್ವಾಲ್ವ್ ಮಾಡ್ಬೋದು. ಅಥವಾ ಬೇರೆ ಯಾವ್ದಾದ್ರು ಒಂದು ಆಕ್ಟಿವಿಟೀಸ್, ಈಗ ಒಂದು ಅವನು ಯಾವ್ದ್ರಲ್ಲಿ ಯಾವ್ದಾದ್ರು ಇಂಟ್ರೆಸ್ಟ್ ಇದೆ ಅದನ್ನ ಸಪೋರ್ಟ್ ಮಾಡಿ ಅದಕ್ಕೆ ಒತ್ತು ಕೊಡುವ ಹಾಗೆ ಮಾಡ್ಬೋದು. ಓದಿಸ್ಲಿಕ್ಕೆ ಒಂದಿಷ್ಟು ಜಾಸ್ತಿ ಇವಾಗ ಹೇಗೂ ಕಾಲೇಜ್ ಸ್ಕೂಲ್ ಇನ್ನು ಓಪನ್ ಆಗಿಲ್ಲ. ಸೊ ಆ ಕಾರಣ ಇನ್ನು ಮುಂದೆ ಇದೆ ಏನು ನಾವು ಹೇಳ್ತೇವೆ ಡಿಜಿಟಲ್ ಅಥವಾ ಆನ್ಲೈನ್ ಕ್ಲಾಸಸ್ ಅಂತ ಏನ್ ಹೇಳ್ತೇವೆ, ಅದಕ್ಕೆ ಮುಂದೆ ಒತ್ತು ಸಿಗಬಹುದು. ಸೊ ಆ ಕಾರಣಕ್ಕೆ ಇವಾಗ್ಲೇ ಅದನ್ನ ನಾವು ಅದನ್ನ ಕರೆಕ್ಟ್ ಆಗಿ ಸ್ಟಡಿ ಮಾಡ್ತಾ ಇದ್ರೆ ನಮ್ಗೆ ಅದು ಮುಂದೆ ಹೆಲ್ಪ್ ಆಗ್ಬಹುದು. ನಮ್ಗೆ ಸ್ಕೂಲ್ ಕಾಲೇಜ್ ಈ ಕೊರೋನಾ ಟೈಮ್ ಅಲ್ಲಿ ನಮ್ಗೆ ಹೆದರಿಕೆ ಇರುವ ಕಾರಣ ಸೊ ನಾವು ಮನೆಯಲ್ಲಿ ಅದನ್ನು ಕಲಿಸಬಹುದು ಮಕ್ಕಳಿಗೆ. ಮೊಬೈಲ್ ಗೇಮ್ಸ್ ಗಳಿಗೆ ಒತ್ತು ಕೊಡೋ ಬದಲು ಬೇರೆ ಒಂದು ಯಾವ್ದಾರು ಒಂದು ಕೆಲಸ ಮಾಡ್ಬೋದು, ಅಥವಾ ಯಾವ್ದಾರು ಒಂದು ಕಲಿಕೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬಹುದು ಅಂತ. ನಮಸ್ಕಾರ. ಹಲೋ. ನಮಸ್ತೆ, ಹೇಳಿ ಸರ್ ತಮ್ಮ ಹೆಸರು ಮತ್ತೆ ಎಲ್ಲಿಂದ? ನಮಸ್ತೆ. ನಮಸ್ಕಾರ, ಮಾತಾಡಿ. 3 ಜನಕ್ಕೆ ಧನ್ಯವಾದಗಳು. ಓಕೆ, ನೀವು ಆಡ್ತಿದ್ರಾ ಪಬ್ಜಿ? ಇಲ್ಲಪ್ಪ, ನಮಗೆ ಅಭ್ಯಾಸವೇ ಇಲ್ಲ. ತುಂಬಾ ಒಳ್ಳೆ ವಿಚಾರ. ಬೇರೆಯವರು ಆಡುದ್ರಿಂದ ನಿಮ್ಗೆ ಸಮಸ್ಯೆ ಆಗ್ತಾ ಇತ್ತಾ? ಬೇರೆಯವರು ಆಡುದ್ರಿಂದ ಮನೆಯಲ್ಲಿ ಸಮಸ್ಯೆ ತುಂಬಾ ಉಂಟು. ಆದ್ರೆ ಕಷ್ಟಪಟ್ಟು ಅವರು ಹೇಳಿದ ಹಾಗೆ ನಾವು ಮೊದಲೆಲ್ಲ ಅದು ವಿಷಯ ಗೊತ್ತಿಲ್ಲ ಯಾರಿಗೂ. ನಮ್ಮ ರಿಲಯನ್ಸ್ ಮೊಬೈಲ್ ಫಸ್ಟ್ 500 ರೂಪಾಯಿಗೆ ಬಂದ ಮೇಲೆ ಎಲ್ಲರೂ ಮೊಬೈಲ್ ಅಂತ ಹೇಳಿ, ಮೊದಲಿಗೆ ಮೊಬೈಲ್ ಅಂದ್ರೆ ಯಾರಿಗೂ ಗೊತ್ತಿರಲಿಲ್ಲ. ಕರೆಕ್ಟ್ 500 ರೂಪಾಯಿ ಮೊಬೈಲ್ ಫಸ್ಟ್ ಬಂತು, ಯಾರು ರಿಲಯನ್ಸ್ ಅವರು ಕಲಿಸಿದಾರಲ್ಲ. ಹೌದೌದು. ಮತ್ತೆ ಮೊಬೈಲ್ ಎಲ್ಲ ಮಕ್ಕಳ ಹತ್ರ ಈಗ 3 ಮೊಬೈಲ್. ಈ ಮಕ್ಕಳಿಗೆ ತಂದೆ ತಾಯಿಯವರು ಕೊಟ್ಟಂದಿರದ ಅದು ಸಮಸ್ಯೆ ಬಂದದನ್ನೆಲ್ಲ. ಹೌದು, ನಿಜ. ಸಿಂಪಲ್ ಮೊಬೈಲ್ ಸಾಕು, ಅದು ಆಡುವಂತದ್ದೇ ಮೊಬೈಲ್ ಯಾಕೆ ಅಂತ ನೀವು ಮೊಬೈಲ್ ಯಾಕೆ ಕೊಟ್ಟರು. ಈಗ ನಮ್ಗೆ ಈಗ ಗೊತ್ತಾಗಿದೆ ಕಷ್ಟ ಎಲ್ಲರಿಗೂ. ಹೌದು, ಕರೆಕ್ಟ್.
ಎಸ್ ಸಮಸ್ಯೆ ಇರುವುದು ನಮ್ಮಿಂದಲೇ ಆದದೆಲ್ಲ. ಪೇರೆಂಟ್ಸ್ಗಳಿಂದ ತಪ್ಪು ಎಲ್ಲರೂ ಮನೆಯವರೇ ಮಾಡಿದ್ರು, ಹಿರಿಯವರು. ಹೌದು ಹೌದು, ಕರೆಕ್ಟ್ ಕರೆಕ್ಟ್. ಮಕ್ಕಳು ಮಾಡಿದಲ್ಲ, ಅದು ಚೀನಾದವರು ಮಾಡಿದಲ್ಲ. ಈಗ ಚೀನಾ ಇದು ಮಾಡ್ತೀವಿ, ಚೀನಾದ ಮೊಬೈಲ್ ಯಾಕೆ ಮಾಡಿ ಬ್ಯಾನ್ ಮಾಡಿದ್ರು. ಸರಿ, ಓಕೆ, ನಿಜ ನಿಜ. ನಮ್ಮ ಭಾರತದಲ್ಲಿ ಏನಾದ್ರೂ ಮಾಡ್ಬೋದಲ್ಲ ಅದಕ್ಕೆ. ಈಗ ಜನಪದ ಕಲೆ ಎಲ್ಲ ಉಂಟಲ್ಲ, ಸಮಸ್ಯೆ, ನಾಟಕ, ಆಟ, ಯಕ್ಷಗಾನ, ಬೇರೆ ತುಂಬಾ ಉಂಟು, ಮರಾಠಿ ಅದು ಇದು ಎಲ್ಲ ಉಂಟು ಭಾರತದಲ್ಲಿ. ಕರೆಕ್ಟ್, ನಿಜ. ಅದನ್ನು ನಾವು ಮಾಡಿದ್ರೆ ನಮ್ಮ ಭಾರತದಲ್ಲಿ ಇರುವಂತ ಕಾರ್ಯಕ್ರಮಗಳು ನೋಡ್ಬೋದು ಮಕ್ಕಳಿಗೆಲ್ಲ. ಹೌದು 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 ಹೌದು. ಬೇರೆ ದೇಶದಲ್ಲಿ ನೋಡ್ಬೇಕಂತ ಇಲ್ಲ. ಹೌದು, ನಿಜ. ಒಳ್ಳೆ ಕಾರ್ಯಕ್ರಮ ಭಾರತದಲ್ಲಿ ಇಲ್ವಾ? ಕರೆಕ್ಟ್ ಪಾಯಿಂಟ್. ಅದನ್ನು ಮುಂದುವರಿಸಿದ್ರೆ ಭಾರತಕ್ಕೂ ಗಳಿಕೆ ಬರ್ಬೋದು. ಹೌದು ಹೌದು, ಲಾಭ ಇರ್ಬೋದು. ಹೌದು. ಓಕೆ ಓಕೆ ಓಕೆ, ಸರಿ, ಧನ್ಯವಾದ. ಎಸ್ ಎಸ್, ಶ್ರೇಕ್ಷ ಅದೇ ಅವರ ಪಾಯಿಂಟ್ ಅಂತ ತೆಗೆದುಕೊಳ್ಳೋದಾದ್ರೆ, ಒಂದು ಸಾಮಾನ್ಯವಾಗಿ ಒಂದು ಮೊಬೈಲ್ ಮಾತಾಡಲಿಕ್ಕೆ ಹೆಚ್ಚು ಅಂತ ಹೇಳಿದ್ರೆ ಒಂದು ಮೆಸೇಜ್ ಕಳಿಸ್ಲಿಕ್ಕೆ ಅಥವಾ ನೋಡಲಿಕ್ಕೆ ಸಾಕಿತ್ತು ಅಂತೇಳಿ. ಸೊ ಸ್ಟ್ಯಾಂಡರ್ಡ್ ಬಂತ ಅಂದರೆ ಇಷ್ಟು ಸಾವಿರದ ಮೊಬೈಲ್ ತೆಗೆದುಕೊಂಡು ಅದರಲ್ಲಿ ಇಂಥ ಫೆಸಿಲಿಟಿಗಳು ಇದ್ದರೆ ಮಾತ್ರ ನಮಗೆ ಒಂದು ಲೆವೆಲ್ ಬರುತ್ತೆ ಅಂತೇಳಿ ಮಕ್ಕಳಿಗೆ ಕೂಡ ಮೊಬೈಲ್ ಕೈಯಲ್ಲಿ ಕೊಡಿಸೋದು. ಮುಂಚೆ ಅಂತ ಹೇಳಿದ್ರೆ ಒಂದು ಹೆಣ್ಣು ಮಗು ಕಾಲೇಜಿಂದ ಬರ್ತಾಳ, ಬಂದಿದ್ದಾಳ, ತೊಂದರೆ ಆಗ್ತಾ ಉಂಟಂದ್ರೆ ಒಂದು ಮಾತಾಡಲಿಕ್ಕೆ ಮಾತ್ರ ಒಂದು ಫೋನ್ ಕೊಟ್ಟರೆ ಸಾಕಿತ್ತು. ನಂತರ ಅದನ್ನು ಯಾಕೆ ನಿಮ್ಮ ಪ್ರಕಾರ ಎಲ್ಲೋ ಒಂದು ಕಡೆ ಮಕ್ಕಳ ಕೈಯಲ್ಲಿ ಸಾವಿರಾರು ರೂಪಾಯಿ ಮೊಬೈಲ್ ಕೊಟ್ಟ ಆ್ಯಪ್ ಡೌನ್ಲೋಡ್ ಮಾಡಲಿಕ್ಕೆ ಪೇರೆಂಟ್ಸ್ಗಳೇ ಅವಕಾಶ ಮಾಡಿ ಕೊಟ್ಟಾಗೆ ಆಯಿತು ಅಂತ? ಅಂದರೆ ಅವರ ಈಗ ಪೇರೆಂಟ್ಸ್ ಅವರು ಇದಕ್ಕೆ ಕೊಟ್ಟರೆ ಅಂತ. ಈಗ ಏನಾಗಿದೆ, ಕೋವಿಡ್ ಪ್ಯಾಂಡಮಿಕ್ ಇಂದ ಆನ್ಲೈನ್ ಕ್ಲಾಸಸ್ ಎಲ್ಲ ಶುರು ಆಗಿದೆ. ಸೊ ಆ ರೀಸನ್ಗೆ ಎಲ್ರಿಗೆ ಸ್ಮಾರ್ಟ್ ಫೋನ್, ಮೊಬೈಲ್, PC ಬೇಕೇ ಬೇಕು, ಇಲ್ಲದ್ರೆ ಬೇರೆ ಆಪ್ಷನ್ ಇಲ್ಲ. ಸೊ ಹಾಗೆ ಇದು PC ಆಗ ಅವರು ಪೇರೆಂಟ್ಸ್ ಕೊಡ್ಲೇಬೇಕಾಗ್ತದೆ. ಈಗ ಕೊಟ್ಟರು ಸಹ ಈಗ ಅದರಲ್ಲಿ ಈಗ ಕೆಲವುದು ಇದರಲ್ಲಿ ವಿಡಿಯೋ ಕ್ಲಾರಿಟಿ ಇಲ್ಲ, ಕೆಲವುದ್ರಲ್ಲಿ ವಾಯ್ಸ್ ಆಡಿಯೋ ಕ್ಲಾರಿಟಿ ಇಲ್ಲ, ಹಾಗೆಲ್ಲ ಎಕ್ಸ್ಕ್ಯೂಸ್ ಎಲ್ಲ ತುಂಬಾ ಇರ್ತದೆ. ಸೊ ಆಗ ಪೇರೆಂಟ್ಸ್ಗೆ ಆಪ್ಷನ್ ಇರೋದ್ರೆ ಅವ್ರು ಇದಕ್ಕೆ ಹೋಗ್ತಾರೆ. ಓಕೆ, ಎಸ್. ಆದ್ರೆ ಇದು ಈಗ ಮಾತ್ರ, ಆದ್ರೆ PUBG ಸ್ಟಾರ್ಟ್ ಆಗುವಾಗಲೇ ತುಂಬಾ ಮಂದಿ ಹತ್ರ ಮೊಬೈಲ್ ಇತ್ತು. ಈಗ ಈ 18 ಕೋಟಿ ಅಂತ ನಾವು ನೋಡ್ತಾ ಇದ್ದೇವೆ, ಅದು ಕೊರೋನಾ ನಂತರ ಬಂದಲ್ಲ, ಅದಕ್ಕಿಂತ ಮೊದಲೇ ಇದ್ದದ್ದು. ಆದ್ರೆ ಬಹುಶಃ ಪೇರೆಂಟ್ಸ್ಗಳೇ ಒಂದು ರೀತಿಯಲ್ಲಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಅವ್ರು ಹೇಳಿದ್ದನ್ನು ನಾವು ಒಂದಷ್ಟು ಮಟ್ಟಿಗೆ ಒಪ್ಪಬೇಕಾಗುತ್ತೆ. ಯಾಕಂದ್ರೆ 500 ರೂಪಾಯಿ 1000 ಮೊಬೈಲ್ ಕೂಡ ಮಾತಾಡ್ಬೋದು. ಆಕ್ಚುಲಿ ಮಾತಾಡ್ಲಿಕ್ಕೇನೆ ಅಂತ ಆದ್ರೆ ಅದರಲ್ಲೂ ಮಾತಾಡ್ಬೋದು. ಆದ್ರೆ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ಏನಾದ್ರೂ ಒಂದು ಕಲಿತಾನೆ ಅಥವಾ ಕಲಿತಾಳೆ ಅಂತ ಅನ್ಕೊಂಡು ಕೊಡಿಸುವಂಥ ಮೊಬೈಲ್ ಇದಕ್ಕೆ ದಾರಿ ತಟ್ಟುತ್ತೆ ಅಂತ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳಬೇಕು. ವಿರಾಮದ ಬಳಿಕ ಹಾಗಾದರೆ ಮುಂದೇನು ಎನ್ನುವಂಥ ಪ್ರಶ್ನೆಗಳಿಗೆ ಇವರು ಏನು ಹೇಳ್ತಾ ನೋಡೋಣ. ನಮ್ಮ ಟಿವಿಯ ಕಾರ್ಯಕ್ರಮವನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡುವವರು ಇವತ್ತಿನ ಹೆಡ್ಲೈನ್ಸ್ ನೋಡಿಕೊಂಡು ಬರೋಣ.
ಡಾಟ್ ಕಂಪನಿ ತೇಜಸ್ವಿನಿ ಹಾಸ್ಪಿಟಲ್ ಮಂಗಳೂರು ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ ಯುವ ಜನಾಂಗದ ಸಮಯ, ಶ್ರಮ ಮತ್ತು ಪ್ರತಿಭೆಯನ್ನು ವ್ಯರ್ಥ ಮಾಡುತ್ತಿದ್ದಂಥ ಆಟಗಳು. ಅದು ಪಬ್ಜಿ ಇರ್ಬೋದು ಅಥವಾ ಇನ್ನಿತರ ಅನೇಕ ಆಟಗಳನ್ನು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ. ಈ ಮೂಲಕ ಸರ್ಕಾರ ನಿಲುವು ಇರ್ಬೋದು ಚೀನಾಕ್ಕೆ ಆರ್ಥಿಕ ಪೆಟ್ಟು ಕೊಡುವಂಥದ್ದು. ಆದರೆ ಅದು ಯಾವುದೂ ಸಂಬಂಧ ಇಲ್ಲ ಅಂತ ಅನೇಕ ತಾಯಂದಿರು, ತಂಗಿಯಂದಿರು, ಸಹೋದರಿಯರು ತುಂಬ ಹೆಮ್ಮೆ ಪಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಒಂದು ಮಾರಿ ಅಥವಾ ಒಂದು ಪೀಡಿ ತೊಲಗಿತ್ತು ಅಂತೇಳಿ ಒಂದು ಕರೆ ಸ್ವೀಕರಿಸಿ ಆ ಬಗ್ಗೆ ಅಂತ ಚರ್ಚೆ ಮಾಡ್ತೀವಿ. ನಮಸ್ಕಾರ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಶಶಿಕುಮಾರ್ ಸರ್, ತಡಂಬೈಲ ಸರ್. ನಮಸ್ಕಾರ ಶಶಿಕುಮಾರ್ ಅವರೇ, ನಿಮ್ಮ ಅಭಿಪ್ರಾಯ ಹೇಳಿ. ನಮ್ಮ ಜೀವನ್ ಕೋಟಿ ಹೇಳಿದ್ರೆ ಅದು ಕರೆಕ್ಟ್ ಸರ್, ಒಂದು 100% ಕರೆಕ್ಟ್ ಅಂದ್ರೆ ಸರ್. ಇದು ಪಬ್ಜಿ ಇದೆ ಇಲ್ಲ ಸರ್, ಅದು ಕಾಲೇಜ್ ಹುಡುಗರು ಯಾಕಂದ್ರೆ ಸರ್ ಈಗ ಲಾಕ್ಡೌನ್ ಕಾಲೇಜ್ ಇಲ್ಲಲ್ಲ ಸರ್. ಹೌದು ಹೌದು. ಅದಕ್ಕೆ ಅವರಿಗೆ ಒಂದು ಕಾಲೇಜ್ ಇಲ್ಲ, ಒಂದು ಮನೇಲಿ ಇರ್ಬೇಕು. ಹೌದು ಸರ್, ಅಂದ್ರೆ ಬ್ಯಾನ್ ಮಾಡಿ ಸರ್, ಅದಕ್ಕೋಸ್ಕರ ಬ್ಯಾನ್ ಮಾಡ್ತಾರೆ. ಒಳ್ಳೇದೇ ಜೀವನ್ ಕೋಟಿ ಹೇಳ್ತಾರೆ, ಅದು ರೈಟ್ ಆನ್ಸರ್. ಓಕೆ 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 ಎಸ್ ಸರ್. ಅದು ಬ್ಯಾನ್ ಆದ್ಮೇಲೆ ಸರ್ ಇನ್ನೂ ಶಿಫ್ಟ್ ಆಗುತ್ತಲ್ಲ ಸರ್. ಬ್ಯಾನ್ ಆದ ನಂತರ ಸರ್ ಬ್ಯಾನ್ ಆದ್ಮೇಲೆ ಸರ್ ಇನ್ನೂ ಶಿಫ್ಟ್ ಆಗುತ್ತಲ್ಲ, ಅಂದ್ರೆ ಅದೇ ಪಬ್ಜಿ ಅಂತ. ಓಕೆ, ಇನ್ನೊಂದು ಸೃಷ್ಟಿ ಆಯ್ತಾ? ಆಗುತ್ತೆ ಸರ್, ರೀಕಂಟಿನ್ಯೂ ಆಗ್ತಲ್ಲ ಸರ್, ಅದೇ ಅದೇ ಅದೇ. ಓಕೆ 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 ಅದಕ್ಕೆ ಸರಿ, ಗುಡ್. ಜೀವನ್ ಕೋಟಿ ಹೇಳಿದ್ರೆ ಕರೆಕ್ಟ್ ಸರ್, ಅದು ಹೇಳಿದ್ರು. ಓಕೆ ಓಕೆ ಸರಿ ಸರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಾಗೆ ಎಸ್ ಓಕೆ ಜೂನ, ನಿಮ್ಗೆ ಅನಿಸ್ತಾ ಉಂಟಾ ಇದು ಈಗ ಸೆಪ್ಟೆಂಬರ್ 1ಕ್ಕೆ ಅಥವಾ 2ಕ್ಕೆ ಮಾಡೋದಕ್ಕಿಂತ ಬದಲಾಗಿ ಒಂದು ವೇಳೆ ಮಾರ್ಚಲ್ಲಿ ಆಗಿದ್ದರೆ ಇನ್ನೂ ಯೂಸ್ ಜಾಸ್ತಿ ಆಗ್ತಿತ್ತು ಅಂತ ಅನಿಸ್ತಾ ಇತ್ತು? ಡೆಫಿನೆಟ್ಲಿ ಹೌದು. ಯಾಕಪ್ಪ ಅಂದ್ರೆ ಈಗ ಲಾಕ್ಡೌನ್ ಸ್ಟಾರ್ಟ್ ಆಯ್ತು. ಲಾಕ್ಡೌನ್ ಆಗೋದಕ್ಕಿಂತ ಮುಂಚೆ ಪಬ್ಜಿ ಬ್ಯಾನ್ ಆಗಿದ್ರೆ ಒಂದಷ್ಟು ಡೌನ್ಲೋಡ್ಸ್ ಕಮ್ಮಿ ಆಗಿರ್ಬೋದು. ಯಾಕಂದ್ರೆ ನಾನೇ ಹೇಳ್ತೇನೆ, ನಾನು ಕೂಡ ಲಾಕ್ಡೌನ್ ಅಲ್ಲಿ ಪಬ್ಜಿ ಡೌನ್ಲೋಡ್ ಮಾಡಿದೆ. ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಆಡ್ತಾರೆ ಪಬ್ಜಿ 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 ಅಂತ ಹೇಳ್ತಾನೆ ಇರ್ತಾರೆ, ಗ್ರೂಪ್ ಅಲ್ಲಿ ಕೂಡ ಹೇಳ್ತಿದ್ದಾರೆ. ನನಗೆ ಕೂಡ ಒಂದು ಕ್ಯೂರಿಯಾಸಿಟಿ ಇದೇ ಆಗುದು ಯಂಗ್ಸ್ಟರ್ಸ್ ಅಲ್ಲಿ. ಒಬ್ರು ಒಂದು 4 ಜನ ಮಾತಾಡ್ತಿದ್ರೆ ಏನದು ಅಂತ ಒಮ್ಮೆ ನೋಡುವ ಅಂತ, ಏನಾಗುದಿಲ್ಲ ಒಮ್ಮೆ ಡೌನ್ಲೋಡ್ ಮಾಡಿ ಆಡುವ ಅಂತ. ಸೊ ಫ್ರೆಂಡ್ಸ್ ಎಲ್ಲ ಆಡ್ತಿದ್ರು, ಯಾಕೆ ನಾನು ಕೂಡ ಆಡ್ಬಾರ್ದು ಅಂತ. ಲಾಕ್ಡೌನ್ ಎಂತೂ ಲಾಕ್ಡೌನ್, ಮನೆಯಲ್ಲಿ ಕೂಡ ಇದ್ದೇವೆ, ಫ್ರೀ ಟೈಮ್. ಎಲ್ಲರೂ ಹೇಳ್ತಾರೆ ಎಂತ ಮಾಡ್ತಿದ್ದೆ ಮಾರೆ, ಸುಮ್ಮನೆ ಒಂದು ಆಡುವ ಒಂದು ಬಾ ಮಾರೆ ಎಂತ ಅಂತ. ಪಬ್ಜಿಗೊಬ್ಬು ಜನ ದಾದ ಮಾರೆ. ಸಿಂಪಲ್ ಕ್ವೆಶ್ಚನ್, ಇರ್ಲ ಇಂಜಿನಿಯರ್ ಅಂತ, ಇರ್ಲಂಜ್ ಇಂಜಿನಿಯರ್ ಸ್ಟೂಡೆಂಟ್. ಸೊ ಡೌನ್ಲೋಡ್ ಮಾಡಿದೆ, ಡೌನ್ಲೋಡ್ ಮಾಡಿ ಒಂದಷ್ಟು ದಿನ ಆಡಿದೆ. ಆಕ್ಚುಲಿ ಒಂದು 2-3 ವಾರ ಆಡಿದೆ. 3 ವಾರದಲ್ಲಿ ಗೊತ್ತಾಯ್ತು ಡೆಫಿನೆಟ್ಲಿ ಒಂದು ಅಡಿಕ್ಟಿಂಗ್ ಗೇಮ್ ಹೌದೇ ಹೌದು ಪಬ್ಜಿ. ಸೊ ಅಷ್ಟು ಗೊತ್ತಾದ್ಮೇಲೆ ನಂಗಾಯ್ತು ಇನ್ನು ಆಡೋದು ಬೇಡ, ಅನ್ಇನ್ಸ್ಟಾಲ್ ಮಾಡುವ ಅಂತ. ಅನ್ಇನ್ಸ್ಟಾಲ್ ಮಾಡಿದೆ. ನಂತರ ನನ್ನ ಕೆಲಸಕ್ಕೆ ಕೈ ಹಾಕಿದೆ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಪಬ್ಜಿ ಆಡೋದಕ್ಕಿಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅದರಲ್ಲಿ ಒಂದಷ್ಟು ಹೆಸರು ಮಾಡಿ ಅರ್ನಿಂಗ್ಸ್ ಮಾಡ್ಬೋದಲ್ಲ, ಯಾಕೆ ತಪ್ಪ? ಸೊ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಳ್ಳೆ ಕಂಟೆಂಟ್ ಒಟ್ಟಿಗೆ ಸ್ಟಾರ್ಟ್ ಮಾಡಿ. ನಮ್ಮ ಚೈತ್ರ ಅವ್ರು ಹೇಳಿದಾಗೆ ಕುಕ್ಕಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಬೇರೆ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಒಂದಷ್ಟು ಜನ ಪಬ್ಜಿಯನ್ನು ಬಿಟ್ಟು ಯೂಟ್ಯೂಬ್ ನೋಡ್ತಾರೆ. ಪ್ಲಸ್ ಗೌರವ ಕೂಡ ಸಿಗುತ್ತೆ. ಪಬ್ಜಿ ಆಡೋ ಅಂತ ಹೇಳುವ ಗೌರವಕ್ಕಿಂತ ಯೂಟ್ಯೂಬರ್ ಅಂತ ಹೇಳುವಾಗ ಸ್ವಲ್ಪ ಗೌರವ ಜಾಸ್ತಿ ಅಂತ ಅನಿಸ್ತಾ ಉಂಟು. ಸೊ ಹಾಗಿದ್ರೆ ಈ ಸಮಯ ಮತ್ತು ಶ್ರಮ ವ್ಯರ್ಥ ಆಗ್ತಿತ್ತು ಅಂತ ಒಂದು ಗೊತ್ತಿದ್ರು ಕೂಡ ಯಾಕೆ ಹೋಗ್ತದೆ? ನಮ್ಗೆ ಚಿಕ್ಕದಿರುವಾಗ ಬಹುಶಃ ನಮಗೆ ಒಂದು ಒಳ್ಳೆಯ ಮಾಹಿತಿ ಅಥವಾ ನಮಗೆ ಎಜುಕೇಷನಲ್ಲೇ ಪ್ರಾಬ್ಲಮ್ ಇತ್ತು ಅಂತ ಅನಿಸ್ತಾ ಉಂಟು. ನಮಗೆ ಇದೆಲ್ಲ ಆಡಬಾರ್ದು ಅಥವಾ ಆಡಿದರೆ ವೇಸ್ಟ್ ಆಗೋದು ಅಂತ ಹೇಳಿ ಕೊಟ್ಟಿರಲಿಲ್ಲ, ಅದರಿಂದ ನಾವು ಆ ರೂಟಿಗೆ ಹೋದ್ವಿ ಅಂತ ಅನಿಸ್ತಾ ಉಂಟು. ಒಂದ್ ಲೆಕ್ಕದಲ್ಲಿ ಹೌದಾ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಇದು ಗೇಮ್, ಅಂದ್ರೆ ಈಗ ನಾ ಹೇಳುದು ಗೇಮ್ ಡೌನ್ಲೋಡ್ ಮಾಡುವವರಿಗೆ ಗೊತ್ತಿಲ್ಲ ಇದು ಚೀನಾಸ್ ಆ್ಯಪ್ ಅಥವಾ ಇದು ಯಾವ ಆ್ಯಪ್ ಅಂತ ಗೊತ್ತಿರುದಿಲ್ಲ ಅವರಿಗೆ. ಒಟ್ಟು ಒಂದು ಗೇಮ್ ಅಲ್ಲ, ಅದು ಗೊತ್ತೇ ಇರುದಿಲ್ಲ. ಮುಖ್ಯ ಅಂತಲ್ಲ, ಅದು ವಿಷಯವೇ ಗೊತ್ತಿಲ್ಲ. ಇವಾಗ ಎಲ್ರು ಪಬ್ಜಿ ಬ್ಯಾನ್ ಆಯ್ತು ಅಂತ ಹೇಳುವಾಗ ಎಲ್ರಿಗೆ ಅಂದ್ರೆ ಕೆಲವರು ಅನ್ಕೋ ಇದು ಚೀನಾಸ್ ಆ್ಯಪ್, ಇದು ಎಂತಕ್ಕೆ ಬ್ಯಾನ್ ಆಯ್ತು, ಏನು ವಿಷಯ ಅಂತ. ಸೊ ಆತರ ಇರ್ತದೆ. ಕೆಲವರಿಗೆ ಬರೀ ಮನೋರಂಜನೆ, ಫ್ರೆಂಡ್ಸ್ ಆಡ್ತಾರೆ, ನಾವು ಸಹ ಆಡ್ಬೇಕು ಪಬ್ಜಿ ಆಡ, ಏನೋ ಒಂದು ಕ್ಯೂರಿಯಾಸಿಟಿಯಲ್ಲಿ ಜಾಯಿನ್ ಮಾಡ್ತಾರೆ. ಇವನ್ ನಾನು ಹೇಳುದು ಮಕ್ಕಳು, ಸಣ್ಣ ಮಕ್ಕಳು, ಈಗ ಒಂದು ಹೈಸ್ಕೂಲ್ ಲೆವೆಲ್ ಅಲ್ಲಿ ಇರುವವರು ಸಹ ಈಗ ಅದನ್ನು ಪಬ್ಜಿ ಏನು ನಿಮ್ಮ ಮನೇಲಿ ಏನ್ ಮಾಡ್ತೀವಿ ಅಂತ ಈಗ ಪಬ್ಜಿ ಆಡ್ತಾರೆ ಅಣ್ಣನೊಟ್ಟಿಗೆ ಕುತ್ಕೋಣ, ಆತರ ಒಂದು ಡೈಲಾಗ್ ಬರ್ತದೆ ಅವರ ಬಾಯಿಂದ. ಸೊ ಆ ಕಾರಣಕ್ಕೆ ಮಕ್ಕಳಿಗೆ ನಾವು ಮೊದ್ಲು ಏನು ಇನ್ನು ಅಂದ್ರೆ ಈ ಇಷ್ಟವರೆಗೆ ಆದದ್ದು ಏನ್ ಮಾಡ್ಲಿಕ್ಕೆ ಆಗಲ್ಲ, ಇನ್ನು ಮುಂದೆ ಬರುವವರೆಗೆ ನಾವು ಪೇರೆಂಟ್ಸ್ಗಳು ಹೆತ್ತವರು ಹೇಳ್ಬೇಕು ಇದು ಗೇಮ್ ಅಲ್ಲಿ ಆಡ್ಬೇಡ, ಅಥವಾ ಆಡಿದ್ರೆ ಎಷ್ಟು ಬೇಕು ಲಿಮಿಟೆಡ್, ಅದನ್ನು ತುಂಬಾ ಓವರ್ ಲಿಮಿಟೆಡ್ ಮಾಡಬಾರ್ದು, ಅಂದ್ರೆ ಲಿಮಿಟೆಡ್ ಆಗಿರ್ಬೇಕು ಗೇಮ್. ಸೊ ಅಂತ ಹೇಳಿ ಕೊಡ್ಬೇಕು. ಆ ಬಗ್ಗೆ ಬರ್ತೀನಿ, ಕರೆ ಸ್ವೀಕರಿಸಿ. ನಮಸ್ಕಾರ. ಹಲೋ ನಮಸ್ತೆ ಸರ್. ನಮಸ್ತೆ, ಹೇಳಿ, ಮಾತಾಡಿ. ಪಾತರ್ಲ ಪ್ಲೀಸ್ ತುಳುಟ ಪಾತರ್ಲ. ಒಂದು ಜಯಂತಿ ದಾಮೋದರ ಪಲ್ಲೆಮ್ಮ
ಎನ್ನ ಮಗೆಲ್ಲ ಗೊಬ್ಬಂತೆ ಸರ್ ಯಾನು ನಿಜವಾದ ಸತ್ಯೋಡು 16 ಗಂಟೆ ರಾತ್ರಿ ಮುಟ್ಟ ಏರಡ ಪಾತೇರ್ನಪ್ಪ ಇದೇ ಬಲ ತುಂಬಲ ತಿರಾನಿಸ್ತೆ ಯಾನೆನ್ ತಿಂಬಿ ಏರಡ ಪಾತೇರ್ನಪ್ಪ ಏರಡಂಬೆ ಪಾತೇರ್ನಿ ನಡೀರ್ಗ್ 16 ಗಂಟೆ ರಾತ್ರಿ ಪನೊಂದಿತ್ತೆ ಇರ್ ಜಪ್ಪುಲೆ ಮನಂತೆ 25 ವರ್ಷದ ಮಗಿಯನ್ನ ನಿಜವಾಗ್ಲ ಎನ್ನ ಮೆಗ್ದಿನ ಮಗೆಲ್ಲ 1 ಗಂಟೆ ರಾತ್ರಿ ಮುಟ್ಟಲ ಇತ್ತದ ಜೋಕ್ಲೆ ನಿದ್ರೆ ಹೆಚ್ಚಿ ಓವು ನಮನಿಂದಲ ಪಂಡ ನಿದ್ರೆ ಬನ್ವೇರು ಬೇಲೆ ಪಂಡ ಜಪರಿ ಜಂಕ ಪನ್ಪೆರು ಅದೇ ಇತ್ತೆ ಎಂಕ್ ಬೇಲಂಡಪ್ಪ ಯಾನ್ ಜಪ್ಪ ಎಂಗ್ ನಿದ್ರೆ ಮಂತ್ವೇರು ಕರೆಕ್ಟ್ ನಿಜವಾಗ್ಲ ಉಂಡತೆ ಅವು ಯಾನ್ ಪನ್ಪಿನಿ ಭಾರತದ ಫುಲ್ ಆ ಒಂಜಿ ಗೊಬ್ಬುನ್ ಕನಾಯರ ಬಲ್ಲಿ ನಾನು ಕನಾಯರ ತೀರ್ನಂಡತೆ ತುಂಬುದ ಕಂಡ ತತ್ತು ಅಂತಿನ ತುಂಬುದವ ಕಷ್ಟದಂಡುದುಲೆ ಅವನ್ ನನ್ನದ ಜೋಕ್ಲೆ ಕನವಡು ತೀರ್ಲ ಈ ಮಮ್ಮಿ ಡ್ಯಾಡಿ ಆಂಟಿ ಅವನ್ ಮಾತ ಉಂಟಾದು ಚಿಕ್ಕಮ್ಮ ದಿದ್ಯಮ್ಮೇರು ತಮ್ಮಲೆ ತುಂಬುದೇನು ಕನಸೇರುಂದ ಅಂಡ ಜೋಕು ಸರಿ ಆಗ್ತದೆ ಇಜಿಂದಂಡತೆ ನನ್ನ ಇತ್ತದ ಜೋಕ್ಲೆ ವಿದ್ಯೆ ಜಾಸ್ತಿ ಆತನು ಬುದ್ಧಿ ಕಮ್ಮಿ ಆತನು ನಿಮ್ಗೆ ಎಂಚಿನ ಗೊತ್ತುಂಡೆ 4ನೇ ಕ್ಲಾಸ್ ಕಲ್ತು ದಿನಕ್ಲೆ ಗಿತ್ತಿನಾತ ಬುದ್ಧಿ ಇತ್ತೆ ಡಿಗ್ರಿ ಮಾತಿನ ಜೋಕ್ಲೆ ಗಿತ್ತಿ ಇತ್ತನ ಜೋಕ್ಲೆ ಅಪ್ಪೆಂಬೆ ಮಂಡ ಏರುಂದೆ ಗೊತ್ತು ಮಮ್ಮಿ ಡ್ಯಾಡಿ ಐಕಬೋತುನು ಯಾಮನ್ಪೆ ಅಮ್ಮೇರಿನ ಪೊಪ್ಪನ ಅಯ್ಯೇನು ತುಂಬಾ ಅಯ್ಯ ಬನಂತ ಅಮ್ಮೇರು ಬನಂತೇರು ಇತ್ತೆ ಪೊಪ್ಪ ಅಂಡು ಡ್ಯಾಡಿ ಅಂಡು ತುಂಬುದೇನು ಕನಸೇರುಂದ ಅಂಡೊಂಡದೆ ಭಾರತ ನನಲ ಮಿತ್ತು ಬರ್ಕೊಂಡು ಈ ಜಿಂದ ಅವು ಏತ್ ಮಾಲ್ತಂಡಲ್ಲ ಉಂಡತ್ತೆ ದೇಕದು ಬೊನ್ನೆಡು ಮಾಡ್ಲೇಕಂಡು ಎಂಕುಲು ಏತ್ ಜೋಕ್ಲೆ ಕಲ್ಪಾಡು ದಾದ ಮಲ್ಪಾಡು ಎಂಕುಲು ಅಪ್ಪೆಮ್ಮೇನೆ ಸಾರಿ ಇದ್ದಿನ ಜೋಕ್ಲೋಡಿ ಸರಿ ಆಗ್ತೀನಿ ಓಕೆ ಅಮ್ಮ ಸೊಲ್ಮೇಲು ತುಂಬ ಒಳ್ಳೆಯ ಪಾಯಿಂಟ್ಗಳನ್ನು ಹೇಳಿದ್ರು. ಇನ್ನೊಂದು ಶ್ರೀರಕ್ಷ ನಿಮ್ಗೆ ಇದು ಅವರು 25 ವರ್ಷದ ಮಗ ಅಂತ ಹೇಳಿದ್ರು ಅಲ್ಲ, ನಂಗೆ ಕೇಳಿದ ಪ್ರಕಾರ. ಸೊ ಇದು ನಿರ್ದಿಷ್ಟವಾಗಿರುವಂಥ ವಯಸ್ಸಿನವರಿಗೆ ಮಾತ್ರ ಡೌನ್ಲೋಡ್ ಮಾಡುವಂಥ ಅವಕಾಶ ಕೊಟ್ಟಿದ್ರೆ ಸ್ವಲ್ಪ ಈ ಟೈಮ್ ವೇಸ್ಟ್ ಮಾಡುವಂಥದ್ದು, ಅಂದರೆ ಡಿಗ್ರಿ ಕಲಿಯುವಾಗೆಲ್ಲ ಆ್ಯಕ್ಚುಲಿ ಆಡಲೇಬಾರ್ದು. ಇದು ಒಂದ್ಮೇಲೆ ಕೆಲಸಕ್ಕಿದ್ದಾದರೆ ಒಂದಿಷ್ಟು ಅವನು 2 ಗಂಟೆ ಆಡಿದ್ದ ಅಥವಾ 1 ಗಂಟೆ ಆಡಿದ್ದ, ಅದು ಬೇರೆ ವಿಚಾರ. ಕಲಿಯುವಂಥವ್ರು ಆಡಿದರೆ ಆ ಒಂದು ಇಡೀ ಲೈಫ್, ಮುಂದಿನ ಲೈಫೇ ಹೋದಾಗೆ. ಹಾಗೇನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇತ್ತು ಅಂತ ಅನಿಸ್ತಾ ಉಂಟು? ಇಲ್ಲ, ಏಜ್ ಲಿಮಿಟ್ ಅದಕ್ಕೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈಗ ನಾವು ಏಜ್ ಲಿಮಿಟ್ ಹೈಸ್ಕೂಲ್ ನಂತರದವರು ಆಡಿ ಅಂತ ಹೇಳಿದ್ರು ಟೈಮ್ ವೇಸ್ಟ್ ಸ್ಟೂಡೆಂಟ್ಸ್ ಅಲ್ಲ, ಕಲಿಯುವಾಗ ಆಡ್ಲೇಬಾರ್ದು ಅಂತ ಮಾಡ್ಬೇಕಿದೆ. ಅಂತವ್ರು ಡೌನ್ಲೋಡ್ ಮಾಡ್ಲಿಕ್ಕೆ ಆಪ್ಷನ್ ಇರಬಾರ್ದು ಅಂತ ಇದ್ದಿದ್ರೆ ಹಾಗಿದ್ರೆ ಪಬ್ಜಿ ಅಷ್ಟು ಫೇಮಸ್ ಆಗ್ತಿರ್ಲಿಲ್ಲ. ಆಮೇಲೆ ಇನ್ನೊಂದಂತ ಅಂದ್ರೆ ಈಗ ಕೆಲವು ಆಪ್ಗಳು ಡೌನ್ಲೋಡ್ ಮಾಡಿದ ಕೂಡಲೇ ಅಲ್ಲಿ ಏಜ್ ಲಿಮಿಟ್ ಕೇಳ್ತದೆ, ಅಬೌವ್ 18 ಹಾಗೆ ಇವನು 18 ಅಲ್ಲದಿದ್ರು ಅಬೌವ್ 18 ಅಂತ ಎಸ್ ಅಂತ ಕೊಟ್ರೆ ಆಯ್ತಲ್ಲ ಅಲ್ಲಿ. ಈಗ ಏಜ್ ಲಿಮಿಟ್ ಹಾಕಿದ್ರು ಈ ಮಕ್ಕಳು ಅಬೌವ್ 18 ಅಂತ ಕೇಳುವಾಗ ಎಸ್ ಅಂತ ಕೊಟ್ರೆ ಆಯ್ತಲ್ಲಿ. ಅಲ್ಲೇನು ಅವರ ಡೀಟೇಲ್ಸ್ ಏನು ಕೇಳುದಿಲ್ಲ, ಅಬೌವ್ 18 ಬಿಲೋ 18 ಅಂತ ಕೇಳುದು ಅಷ್ಟೇ ಕೆಲವು ಆಪ್ಗಳು. ಸೊ ಆ ಕಾರಣದಿಂದ ಒಂದೆಡೆ ನಾವು ಅದಕ್ಕೆ ಏನು ಏಜ್ ಲಿಮಿಟ್ ಅಂತ ಹಾಕಿದ್ರು ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಅನ್ಕೊಳ್ತಾರೆ. ಏಜ್ ಲಿಮಿಟ್ ಅಂತ ಹಾಕ್ಬೇಕಂತಾದ್ರೆ ನಾವು ಒಂದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅಂತ ಹಾಕ್ಬೇಕು, ಅಥವಾ ಆಧಾರ್ ಕಾರ್ಡ್ ಇದು ಹಾಕ್ಬೇಕು. ಅದು ಇನ್ನೂ ಡೇಂಜರ್. ಆಧಾರ್ ಕಾರ್ಡ್ ನಂಬರ್ ಹಾಕಿ ಅವ ಡೌನ್ಲೋಡ್ ಮಾಡ್ತಾನಂತ ಕುತ್ಕೊಂಡ ಕಡೆಯಲ್ಲಿ ಅವರಿಗೆಲ್ಲ ಮಾಹಿತಿ ಸಿಕ್ಕಿದಾಗ ಅವರು ಕಾಲರ್ ಒಂದು ಹೇಳಿದ್ರು, ಏನಂದ್ರೆ ಪೇರೆಂಟ್ಸ್ ಹಾಳು ಮಾಡ್ತಿದ್ದಾರೆ ಮಕ್ಕಳನ್ನ ಅಂತ. ಡೆಫಿನೆಟ್ಲಿ ಕರೆಕ್ಟ್ ಹೇಳ್ತಾರೆ. ಯಾಕಂದ್ರೆ ಈಗ ದೊಡ್ಡ ಮಕ್ಕಳ ಬಗ್ಗೆ ಹೇಳುದಿಲ್ಲ, ದೊಡ್ಡ ಮಕ್ಕಳ ಪೇರೆಂಟ್ಸ್ ಅಂದ್ರೆ ಈಗ ಒಂದು 16, 17, 18 ಇಯರ್ಸ್ ಮೇಲೆ ಅವರ ಪೇರೆಂಟ್ಸ್ ಅನ್ನ ನಾನು ಏನು ಹೇಳುದಿಲ್ಲ. ಆದ್ರೆ ಸಣ್ಣ ಮಕ್ಕಳು ಇರ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್. ನಾನು ಹೇಳಿದೆ, ನಾನು 3 ವಾರಕ್ಕೆ ಪಬ್ಜಿ ಹಾಕಿದ್ದೆ ಅಂತ. 3 ವಾರದಲ್ಲಿ ನೀವು ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ನಮ್ಗೊಂದು ತುಂಬಾ ಜನ ಸಿಕ್ಕಿದ್ದಾರೆ, ಸಣ್ಣ ಪ್ರಾಯದವರು, ಹಿಂದಿಯವರು, UP ಆ ಸೈಡ್ ಇಂದ ಎಲ್ಲ ಸಿಕ್ಕಿದ್ದಾರೆ, ಸಣ್ಣ ಪ್ರಾಯದವರು. ಕೌನ್ಸೆ ಕ್ಲಾಸ್ ಮೇ ಪಡ್ತೇವೆ ಅಂತ ಕೇಳಿದ್ರೆ ಮೇ ಅಬ್ 5th ಸ್ಟ್ಯಾಂಡರ್ಡ್ ಮೇವು 5th ಸ್ಟ್ಯಾಂಡರ್ಡ್ ಅವರಿಗೆ, ಅದು ಕೂಡ ರಾತ್ರಿ ಹೊತ್ತಲ್ಲಿ. ಮೊಬೈಲ್ ಕೊಟ್ಟದ್ದು ಯಾರು? ಪೇರೆಂಟ್ಸ್ ಕೊಡುದು. ಅವರ ಹತ್ರ ಅಂತೂ ಮೊಬೈಲ್ ಇರ್ಲಿಕ್ಕಿಲ್ಲ, ಪೇರೆಂಟ್ಸ್ ಕೊಡುದು ಪಾಯಿಂಟ್ ನಂಬರ್ 1. ಇನ್ನೊಂದು ಹೇಳಿದ್ರೆ ಇಲ್ಲೇ ನಾವು ಮ್ಯಾಂಗ್ಳೂರಲ್ಲಿ ಕೂಡ ನೋಡಿದ್ರೆ ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಡುದು ಪೇರೆಂಟ್ಸ್ ಕೊಡುದು. ಸೊ ಸಣ್ಣ ಮಕ್ಕಳಿಗೆ ಕೊಡಬಾರ್ದು, ದೊಡ್ಡವರಿಗೆ ಪೇರೆಂಟ್ಸ್ ಹೇಳಿದ್ದು ಕೇಳುದಿಲ್ಲ. ಅದು ದೊಡ್ಡವರ ಪೇರೆಂಟ್ಸ್ ಅನ್ನ ನಾನು ಇದು ಮಾಡ್ಲಿಕ್ಕೆ ಹೋಗುದಿಲ್ಲ. ಸಣ್ಣವರ ವಿಷಯದಲ್ಲಂತೂ ಆ ಮೇಡಮ್ ಏನು ಕಾಲ್ ಮಾಡಿ ಹೇಳಿದ್ರು, ಡೆಫಿನೆಟ್ಲಿ ಕರೆಕ್ಟ್ ಆಗಿ ಹೇಳಿದ್ದಾರೆ, ಪೇರೆಂಟ್ಸ್ ಮಕ್ಕಳನ್ನ ಹಾಳು ಮಾಡ್ತಿದ್ದಾರೆ ಅಂತ. ಇನ್ನೊಂದು ಬಹುಶಃ ಅದೃಷ್ಟ ಕೂಡ ಬೇಕಂತ ಎಂತ ಹೇಳಿದ್ರೆ, ಕೆಲವು ಮಕ್ಕಳು ಸಿಗರೇಟ್ ಅಥವಾ ಕುಡಿಯದೆ ಕೂಡ ಡಿಗ್ರಿ ಮುಗಿಸಿದ್ದು ಕೂಡ ಇದ್ದಾರೆ. ಅಂದ್ರೆ ಅವರದ್ದು ಕೆಲವು ಎಲ್ಲವನ್ನು ಎಂಜಾಯ್ ಮಾಡಿ ಕೂಡ ಅರ್ಧದಲ್ಲಿ ಕೈ ಬಿಟ್ಟದ್ದು ಕೂಡ ಇದ್ದಾರೆ. ಸೊ ಒಳ್ಳೆ ಮಕ್ಕಳನ್ನು ಬೆಳೆಸುವುದು ಅಂತೇಳಿ ಕೂಡ ಒಂದು ಅದು ಹರಿತ ಅಲಗಿನ ಮೇಲೆ ನಡೆದುಕೊಂಡು ಹೋದಷ್ಟೇ ಒಂದು ಟಫ್ ಚಾಲೆಂಜ್ ಅಂತೇಳಿ. ಸೊ ಪೋಷಕರಿಗೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ ಚೈತ್ರ ಅವರು? ನಾನು ಹೇಳೋದು ಇಷ್ಟೇ, ನಿಮ್ಮ ಮಕ್ಕಳನ್ನು
ಏನು ತುಂಬಾ ಹಿಡಿತ ಮಾಡಬೇಡಿ, ಲೂಸ್ ಬಿಡಿ. ಆದ್ರೆ ಅವರು ಏನು ಅದನ್ನ ಕರೆಕ್ಟಾಗಿ ನಿಮ್ಮ ಏನು ಅವರು ಪೇರೆಂಟ್ಸ್ ಲೂಸ್ ಬಿಡ್ತಾರೆ ಅದನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ತಾ ಇದ್ದಾರಾ ಅಥವಾ ಬೇಡದ ಚಟಗಳಿಗೆ ಅಥವಾ ಬೇಡದ ಇದಕ್ಕೆ ಹೋಗ್ತಾ ಇದ್ದಾರೆ ಅಂತ ಒಂದು ನಿಗಾ ಇಡಿ ಅವರ ಮೇಲೆ ಅಷ್ಟೇ. ಯಾಕಂತ ಹೇಳಿ ಈಗ ನಾವು ತುಂಬಾ ಲೂಸ್ ಬಿಟ್ರು ಅದೇನಾಗ್ತದೆ, ಅದು ಎಲ್ಲಿಂದ ಎಲ್ಲಿಗೆ ಹೋಗ್ತದೆ. ಸೊ ಆ ಕಾರಣಕ್ಕೆ ಬಿಟ್ರು ಅದನ್ನ ಹಿಡಿಯುವ ಶಕ್ತಿ ಇರ್ಬೇಕು, ಅಂದ್ರೆ ಹಿಡಿತದಲ್ಲಿ ಇಟ್ಕೊಂಡಿರ್ಬೇಕು. ಸೊ ನಾನು ಹೇಳುದಿಷ್ಟೇ, ಮಕ್ಕಳನ್ನ ಈಗ ಸಣ್ಣ ಮಕ್ಕಳಿಗೆ ಸಣ್ಣದ್ರಿಂದ ಯಾವ್ದು ತಪ್ಪು ಯಾವ್ದು ಸರಿ ಯಾವ್ದು ಮಾಡ್ಬೇಕು ಯಾವ್ದು ಮಾಡ್ಬಾರ್ದು ಅಂತ ಹೇಳಿಕೊಟ್ರೆ ಅದು ಅವ್ರು ಮುಂದಾಗುವಾಗ ಅದನ್ನು ಯೋಚನೆಯಲ್ಲಿ ಇಟ್ಕೊಳ್ತಾರೆ, ಇದು ಮಾಡಿದ್ರೆ ತಪ್ಪು, ಇದು ಮಾಡಿದ್ರೆ ಸರಿ. ಸೊ ಆ ಕಾರಣಕ್ಕೋಸ್ಕರ ಅದನ್ನು ನಾವು ಈಗ್ಲಿಂದ ಹೇಳಿಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಇನ್ನೊಂದು ಏನಂತ ಹೇಳಿದ್ರೆ 118 ಆ್ಯಪ್ ಅನ್ನು ಈಗ ಇದು ಮಾಡಿದ್ದಾರೆ. ನಮ್ಗೆ ಗೊತ್ತಿರೋದು ಈಗ ನಾವು ಸರಿಯಾಗಿ ಒಂದು ಪಬ್ಜಿ ಮತ್ತು ನಿಮ್ಗೆ ಸ್ವಲ್ಪ ಜಾಸ್ತಿ ಗೊತ್ತಿರ್ಬೋದು, ಅದು 118 ಕೂಡ ಬ್ಯಾನ್ ಮಾಡುವಂಥದ್ದೇ ಅಷ್ಟೇ ರಿಸ್ಕ್ ಇತ್ತು ಅಂತ ಅನಿಸ್ತಾ ಉಂಟು. ಪಬ್ಜಿ ಅಷ್ಟೇ ಅವು ಕೂಡ ತುಂಬಾ ಟೋಟಲಿ ಈಕ್ವಲಿ ರಿಸ್ಕ್ ಅಂತ ಅನಿಸ್ತಾ ಇತ್ತು. ಅಂದ್ರೆ ಅದು ನಾವು ಹಾಗೆ ಅಂದ್ರೆ ಈಗ ನಮ್ಗೆ ಗೊತ್ತಿರೋದು ಈಗ ಪಬ್ಜಿ ಎಲ್ಲ ಕಡೆ ಅದು ಫೇಮಸ್ ಅಂತ 118ರಲ್ಲಿ ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಹೊಂದಿರ್ತದೆ, ಅದೇ ಅದರದ್ದೇ ತರದ ಡೇಂಜರ್ ಇರ್ತದೆ. ಸೊ ನಾವು ಹೇಗೆ ಅದು ಎಫೆಕ್ಟ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ ಈಗ ಸಣ್ಣವರಿಗೆ ಈಗಲೇ ಹೇಳಿದ್ರೆ ಅವರು ಅದನ್ನ ಬಿಡ್ತಾರೆ ಅಂತೇಳಿ. ಆದ್ರೆ ಈಗ ಹೈಸ್ಕೂಲ್ ಮಕ್ಕಳು ನಂಗೊಂದು ಉದಾಹರಣೆ ಕೊಡ್ಬೇಕು ಹೇಳಿದ್ರೆ, ನಾನೀಗ ಇದು PU ಮಾಡ್ತಾ ಇದ್ದೇನೆ. ಸೊ ಕಲೀಲಿಕ್ಕೆ ಒಬ್ಬರ ಹತ್ರ ರಿಲೇಟಿವ್ ಮನೆಗೆ ಹೋಗ್ತೇನೆ. ಅಲ್ಲಿ ಸಹ ಕೆಲವು ಸ್ಟೂಡೆಂಟ್ಸ್ ಬರ್ತಾರೆ. ಇಷ್ಟು ತನಕ ಆಡ್ತಿದ್ದಿರ್ಲಿಲ್ಲ, ಮೊನ್ನೆ ಬ್ಯಾನ್ ಆಗ್ತದೆ ಅಂತ ನಂಗೆ ಮುಂಚಿನ ದಿನ ಸಂಜೆ ಗೊತ್ತಾಯ್ತು. ಹಾಗೆ ನಾನು ಸಂಜೆಯಿಂದ ಮರುದಿನ ಬೆಳಿಗ್ಗೆವರೆಗೆ 1 o'clock ರಾತ್ರಿ ತನಕ ಕುತ್ಕೊಂಡು ಆಡಿದ್ದೇನೆ ಅಂತ ಬಂದು ಹೇಳ್ತಾರೆ. ಇಲ್ಲಿ ಕ್ಲಾಸಿಗೆ ಬಂದು ಕಲಿಯುದು ಬಿಟ್ಟು ಕೂರ್ತಾ ಇರ್ತಾರೆ. ಆಲ್ರೆಡಿ ಡೌನ್ಲೋಡ್ ಮಾಡಿದವರು ಇನ್ನು ಆಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಅದು ಇಲ್ಲ. ಟಿಕ್ಟಾಕ್ ಅಲ್ಲಿ ಹಾಗೆ ಹೇಳ್ತಿದ್ರು, ಡೌನ್ಲೋಡ್ ಮಾಡಿ ಇಟ್ಟವರಿಗೆ ಯೂಸ್ ಮಾಡಬಹುದಂತ. ಪಬ್ಜಿ ವಿಷಯದಲ್ಲಿ ಏನಂತ ಗೊತ್ತಿಲ್ಲ, ಅದು ಕೂಡ ಆಗ್ಲಿಕ್ಕಿಲ್ಲ ಅಂತ ಅನಿಸ್ತಾ ಉಂಟು. ನಾವು ಕಾರ್ಯಕ್ರಮ ಕೊನೆ ಹಂತಕ್ಕೆ ಬರ್ತಿದ್ದೆ. ಮೂವರು ಕೂಡ ಅಂತಿಮವಾಗಿ ಜನರಿಗೆ ಏನ್ ಹೇಳ್ತೀರಿ ಜೀವನವರೇ ಕೊನೆಯದು? ನಾನು ಹೇಳುದಷ್ಟೇ, ಯಾವುದೇ ಒಂದು ಫಸ್ಟಿಗೆ ಹೇಳಿದಾಗೇನೆ ಯಾವುದೇ ಒಂದು ವಿಷಯವನ್ನು ತಗೊಂಡ್ರು ಕೂಡ, ಪಬ್ಜಿ ಆಗಿರ್ಬೋದು ಅಲ್ಲ ಬೇರೆ ಜೀವನದಲ್ಲಿ ಬೇರೆ ವಿಷಯ ಆಗಿರ್ಬೋದು ತಗೊಂಡ್ರೆ ಕೂಡ ಅತಿಯಾಗಿ ಮಿತಿ ಮೀರಿ ಮಾಡಿದರೆ ಎಲ್ಲ ಕೂಡ ವಿಷಯವೇ. ಸೊ ಯಾವುದನ್ನ ಎಷ್ಟು ಬೇಕು ಎಷ್ಟರ ಮಟ್ಟಿಗೆ ಮಾಡಬೇಕು ಅಷ್ಟನ್ನೇ ಮಾಡಿ ಅಂತ ಮಾಡಿದ್ರೆ ಜೀವನದಲ್ಲಿ ಎಲ್ಲ ಕೂಡ ಒಳ್ಳೇದು, ಪಬ್ಜಿ ಕೂಡ ಒಳ್ಳೇದು. ಕೊನೆಯದಾಗಿ ಚೈತ್ರ, ನಾನು ಹೇಳುದು ಏನಂತ ಹೇಳಿದ್ರೆ, ಈಗ ನೀವು ಮಕ್ಕಳಿಗೆ ಈಗ್ಲಿಂದಲೇ ನಿಮ್ಮ ಏನು ಅವರಿಗೆ ಒಳ್ಳೇದಿದೆ ಏನು ಅವರಿಗೆ ಕೆಟ್ಟದಂತ ಇವಾಗ್ಲಿಂದ ಹೇಳಿಕೊಟ್ರೆ ಅದು ಮುಂದಿನ ಪೀಳಿಗೆಗೆ ಒಳ್ಳೇದಾಗ್ಬೋದು. ಹಾಗೆ ಇನ್ನೊಂದೆಂತ ಅಂತ ಹೇಳಿದ್ರೆ, ಈಗ ಮೊಬೈಲ್ ಗೇಮ್ ಅನ್ನು ಆದಷ್ಟು ಕಮ್ಮಿ ಮಾಡಿ. ಯಾಕಂತ ಹೇಳಿದ್ರೆ ಈಗ ಗೌರ್ಮೆಂಟ್ ಇಂಡಿಯನ್ ಗೌರ್ಮೆಂಟ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇವಾಗ ಸ್ಪೋರ್ಟ್ಸ್ ಅನ್ನ ಮೇನ್ ಸಬ್ಜೆಕ್ಟ್ ಆಗಿ ತರಲಿಕ್ಕೆ ನೋಡ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಮಕ್ಕಳಿಗೆ ಈ ಮೊಬೈಲ್ ಗೇಮ್ ಅನ್ನು ಬಿಟ್ಟು ಬೇರೆ ಗೇಮ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ ಅಲ್ಲ. ಈಗ ಉದಾಹರಣೆ ಕೊಡದಿದ್ರೆ ಚೆಸ್ ಇದೆ ಅಥವಾ ಬೇರೆ ಈಗ ಖೋ ಖೋ ಕಬಡ್ಡಿ ಆ ತರ ರೂರಲ್ ಗೇಮ್ಸ್ ಇದೆ, ಹಾಗೆ ಇಂಟರ್ನ್ಯಾಷನಲ್ ಗೇಮ್ಸ್ ನ್ಯಾಷನಲ್ ಗೇಮ್ಸ್ ತುಂಬಾ ಇದೆ. ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕೊಡಿ ಅಲ್ಲ, ಅಥ್ಲೆಟಿಕ್ಸ್ ಆಗ್ಲಿ ಯಾವುದೇ ಆಗ್ಲಿ ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕೊಡ್ಸಿ ಅದರಲ್ಲಿ ಅವರು ಅಚೀವ್ ಮಾಡ್ಲಿ, ನಾಟ್ ಇನ್ ಮೊಬೈಲ್ ಗೇಮ್ಸ್ ಅದರಲ್ಲಿ ಅಚೀವ್ ಮಾಡ್ಲಿ ಅಂತ, ಅದರಲ್ಲಿ ಅಚೀವ್ ಮಾಡುವ ಹಾಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇದ್ದೇನೆ. ನಾನು ಅಂದ್ರೆ ಈಗ ಕೇಂದ್ರ ಸರ್ಕಾರ ಹೀಗೆ ಪಬ್ಜಿಯನ್ನು ಬ್ಯಾನ್ ಮಾಡೋದು ಒಳ್ಳೆ ನಿರ್ಧಾರ ಅಂತಲೇ ಹೇಳ್ಬೋದು. ಹಾಗಂತ ಹೆತ್ತವರಿಗೆ ಅಥವಾ ಗಾರ್ಡಿಯನ್ಸ್ಗಳಿಗೆ ಸಲಹೆ ಕೊಡುವಷ್ಟು ನಂಗೆ ತಿಳಿಲಿಲ್ಲ. ಸೊ ಇದಕ್ಕೆ ಹೋಗುದಿಲ್ಲ. ಹಾಗಂತ ನಾನು ನನ್ನ ಸ್ಟೂಡೆಂಟ್ಸಿಗೆ ಹೇಳೋದೇನು ಹೇಳಿದ್ರೆ, ಆಡೋದು ಗೇಮ್ಸೇ ಬೇಡ, ಮೊಬೈಲ್ ಗೇಮ್ಸೇ ಬೇಡ, ಅದು ಲಿಮಿಟ್ ಅಂತ ಹೇಳ್ತಾರೆ. ಇವತ್ತು 1 hour, ನಾಳೆ 1 hour 15 minutes, ನಾಡ್ದು 1 ಗಂಟೆ 1.5 ಗಂಟೆ, ಹಾಗೆ ಅದು ಇನ್ಕ್ರೀಸ್, ಅದು ತನ್ನಿಂತಾನೆ ಅದು ಅಡಿಕ್ಟ್ ಆಗುದು. ಅದೇನು ನಾವು ಇಷ್ಟಕ್ಕೆ ಅದು 1 hour ಅಂತ ಹೇಳಿ 1 hourಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಎಡಿಕ್ಟ್ ಆಗಿ ಇದಾಗೋದು. ಸೊ ನಾವು ಕಂಟ್ರೋಲ್ ಇಟ್ಕೊಂಡ್ರೆ ನಮ್ಗೆ ಬೇಡ, ಆಡುದೇ ಬೇಡ, ಆಡ್ಬೇಕು ಯಾಕೆ, ಅದು ಯೂಸೇ ಮಾಡುದು ಬೇಡ. ಅದನ್ನ ಡೌನ್ಲೋಡಿಗೆ ಹೇಗೂ ಬ್ಯಾನ್ ಆಯ್ತು, ಆಡುದು ಬೇಡ. ಯಾವ ಗೇಮ್ಸ್, ನಾನು ಇಂಡಿಯನ್ ಗೇಮ್ಸ್ ಆಗ್ಲಿ ಯಾವ್ದು ಗೇಮ್ಸ್ ಅದು ಒಳ್ಳೇದಲ್ಲ. ಅವರಿಗೆಲ್ಲರಿಗೂ ಹಿಡನ್ ಟ್ಯಾಲೆಂಟ್ಸ್ ಇರ್ತದೆ. ಸೊ ಅದರಲ್ಲಿ ಅವರು ಮುಂದೆ ಹೋಗ್ಲಿ. ಈಗ ಕೋವಿಡ್ ಆದ ಆನ್ಲೈನ್ ಅಲ್ಲಿ ಎಲ್ಲ ತುಂಬಾ ಹೇಳಿಕೊಡ್ತಾರೆ, ಡ್ಯಾನ್ಸ್, ಇದು ಯಕ್ಷಗಾನ, ಹಾಗೆ ತುಂಬಾ ವಿಷಯವನ್ನು ಆನ್ಲೈನ್ ಅಲ್ಲಿ ಸೊ ಅದಕ್ಕೆ ಯುಟಿಲೈಸ್ ಮಾಡ್ಕೊಳ್ಳಿ, ಅವರ ಡೇಟಾ ಎಲ್ಲ ಅದಕ್ಕೆ ಯೂಸ್ ಮಾಡ್ಕೊಳ್ಳಿ. ಬಟ್ ಇದಕ್ಕೆ ಬೇಡ ಅಂತ ಹೇಳುದು, ಈ ಯಾವುದೇ ಗೇಮ್ಸ್ ಆಡೋದೇ ಬೇಡ. ಕರೆಕ್ಟ್.
ಸೊ ಯಾವುದೇ ಒಂದು ನಾವು ಸ್ಪೆಂಡ್ ಮಾಡುವಾಗ ಅಥವಾ ಖರ್ಚು ಮಾಡುವಾಗ ಅದಕ್ಕೆ ರಿಟರ್ನ್ಸ್ ಬಂದರೆ ಮಾತ್ರ ನಾವು ಖರ್ಚು ಮಾಡ್ತೇವೆ. ಇದು ಪಬ್ಜಿ ಅಂತ ಆಟ ನಾವು ಸಮಯವನ್ನು ಖರ್ಚು ಮಾಡೋದು, ಆ ಸಮಯಕ್ಕೆ ರಿಟರ್ನ್ಸ್ ಏನು ಬರೋದಿಲ್ಲ. 1 ಗಂಟೆ ಆಡಿದ ನಂತರ ಏನೂ ಆಗೋದಿಲ್ಲ, ಮತ್ತಷ್ಟು ತುಡಿತ ಸಿಗುತ್ತೆ ಆಡಬೇಕು ಅಂತ ಬಿಟ್ಟರೆ ಅದರಿಂದ ರಿಟರ್ನ್ಸ್ ಬರುವಂಥದ್ದು ಏನಿಲ್ಲ. ನಾವು ಯಾವುದೇ ಒಂದು ಸಮಯವನ್ನು ಕೂಡ ಇನ್ವೆಸ್ಟ್ ಮಾಡೋದಾದರೆ ಅದಕ್ಕೆ ಬಡ್ಡಿ ಸಹಿತ ನಮ್ಗೆ ರಿಟರ್ನ್ ಬರಬೇಕು. ಒಂದು ಒಳ್ಳೆಯ ಪುಸ್ತಕವನ್ನು ಓದಿದಾಗ ಸಿಗುವಂಥ ಜ್ಞಾನ, ಒಂದು ಒಳ್ಳೆಯ ಡ್ರಾಯಿಂಗ್ ಮಾಡುವಾಗ ಸಿಕ್ಕಿದಂಥ ಒಂದು ಆತ್ಮತೃಪ್ತಿ, ಅಥವಾ ಯಾವುದೇ ಒಂದು ಉತ್ತಮವಾಗಿರುವಂಥ ಸಮಾಜಕ್ಕೆ ಸೇವೆ ಸಲ್ಲಿಸಿದಾಗ ಸಿಗುವಂತಹ ಒಂದು ಖುಷಿ, ಅದು ಇಂಥ ಆಟಗಳಲ್ಲಿ ಬರುವುದಿಲ್ಲ. ಆದರೆ ತಿಳಿಸಿಕೊಡುವವರು ಯಾರು ಎನ್ನುವಂಥ ಪ್ರಶ್ನೆ ಮಾತ್ರ ಉದ್ಭವ ಆಗುತ್ತೆ. ಎಷ್ಟು ಮಕ್ಕಳು ಕೇಳ್ತಾರೆ ಅನ್ನೋದಕ್ಕಿಂತ ಎಷ್ಟು ಪೋಷಕರು ಅದನ್ನು ಅರ್ಥ ಆಗುವ ಹಾಗೆ ಆ ಮಕ್ಕಳ ಮನಸ್ಸಿನಲ್ಲಿ ಸಕಾರಾತ್ಮಕವಾಗಿರುವಂಥ ದೃಷ್ಟಿಕೋನವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದು ಪಬ್ಜಿ ಅಂತಹ ಯಾವುದೇ ಒಂದು ಮೊಬೈಲ್ ಆಟಗಳು ನಮ್ಮ ಸಮಯ, ನಮ್ಮ ಶ್ರಮ, ನಮ್ಮ ಒಳಗಿರುವಂಥ ಟ್ಯಾಲೆಂಟನ್ನು ಕೊಲ್ಲದಿರಲಿ ಅಂತ ಹೇಳ್ತಾ, ಕರೆ ಮಾಡಿರುವಂಥ ಎಲ್ಲ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು 1 ಗಂಟೆ ಅವಧಿಯಲ್ಲಿ ತಮ್ಮ ಅಭಿಪ್ರಾಯ ಬಹಳ ಸಮರ್ಥವಾಗಿ ಸ್ಪಷ್ಟವಾಗಿ ಹೇಳಿದಂಥ ಜೀವನ್ ಕೋಟೆನವರಿಗೆ, ಚೈತ್ರಾ ಭಟ್ಟಿ ಮತ್ತು ಶ್ರೀ ರಕ್ಷಾ ಅವರಿಗೆ ನಮ್ಮ ಟಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 8 ಗಂಟೆ ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೀನ್ ಡಾಟ್ ಕಂಪನಿ. ಗ್ರೀನ್ ಡಾಟ್ ಕಂಪನಿ ಉತ್ಪನ್ನಗಳು ಎಲ್ಲ ಕಿರಾಣಿ ಅಂಗಡಿಗಳಲ್ಲಿ ಲಭ್ಯ. ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. Stay safe and happy video shopping with Bhima.